ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ಸಮಾಜವನ್ನ ಕಟ್ಟುವಂತಹ ಚರ್ಚೆ, ಸಮಾಜವನ್ನ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುವಕರು ಮುಂದೆ ಬಂದಿದ್ದಾರೆ. ಆ ಯುವಕರ ಜೊತೆ ಮಾತುಕತೆ, ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಯಾಕೆ ಅಂತ ಬಂದಾಗ, ಈ ಒಂದು ಯುವಕರ ತಂಡ ನಮ್ಮ ಮಂಗಳೂರಿನಲ್ಲಿ ಕಳೆದ 4-5 ವರ್ಷಗಳಿಂದ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಅನ್ನುವಂತಹ ಒಂದು ಹೆಸರಿನ ಈ ಒಂದು ತಂಡ ಏನಿದೆ, ಪ್ರಥಮವಾಗಿ 2016ರಲ್ಲಿ ಹಾಡು ಹುಟ್ಟಿದಂತಹ ಸಮಯ ಅನ್ನುವಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಮಾಡಿತ್ತು. ಜೊತೆಗೆ ಬಹಳಷ್ಟು ಜನರ ಪ್ರಶಂಸೆಗೆ ಪಾತ್ರವಾಗಿತ್ತು. ತದನಂತರ ಈ ಒಂದು ತಂಡ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ, ಅಮರ್ ಜವಾನ್ ಅನ್ನುವಂತಹ ಹೆಸರಿನಲ್ಲಿ. ಅಂದ್ರೆ ಹುತಾತ್ಮ ಸೈನಿಕರ, ಯೋಧರ ಮನೆಯವರೆಲ್ಲರನ್ನ ಒಟ್ಟುಗೂಡಿಸಿ ನಮ್ಮ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರಾರು ಜನರ ಪ್ರಶಂಸೆಗೆ ಪಾತ್ರವಾಗಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಈ ತಂಡ ಮಾಡಿತ್ತು. ಇದೀಗ ಈ ಕಾರ್ಯಕ್ರಮ, ಈ ತಂಡ ಏನಿದೆ, ಒಂದು ಅತ್ಯದ್ಭುತವಾಗಿರುವಂತಹ ಮತ್ತೊಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಆ ಕಾರ್ಯಕ್ರಮ ಏನು, ಆ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಈ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹೇಳಿ ಕೇಳಿ ಪ್ರತಿ ಬಾರಿಯೂ ಕೂಡ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಮಾಡ್ತಾರೆ ಅಂತ ಬಂದಾಗ, ಈ ಬಾರಿಯೂ ಕೂಡ ಹೊಸದಾಗಿರುವಂತಹ, ಯಾರು ಮಾಡದೇ ಇರುವಂತಹ ವಿನೂತನವಾಗಿರುವಂತಹ ಕಾರ್ಯಕ್ರಮವನ್ನ ಇವರುಗಳು ಮಾಡ್ತಾ ಇದ್ದಾರೆ. ವಿಶೇಷ ಕಾರ್ಯಕ್ರಮ ಸತ್ಯಮೇವ ಜಯತೆ ಅನ್ನುವಂತಹ ವಾಕ್ಯವನ್ನ, ಪದವನ್ನ, ಅತ್ಯದ್ಭುತವಾಗಿರುವಂತಹ ಮಾತನ್ನ ಪ್ರತಿ ಬಾರಿಯೂ ಕೂಡ ನಾವು ಕೇಳ್ತಾ ಇರ್ತೀವಿ. ಆದರೆ ಈ ಒಂದು ತಂಡ ಬಂದಿರುವಂತದ್ದು ಶ್ರಮ ಏವ ಜಯತೆ ಅನ್ನುವಂತಹ ಹೆಸರಿನ ಮೂಲಕ ವಿಶೇಷ ಕಾರ್ಯಕ್ರಮ ಶ್ರಮ ಏವ ಜಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಶ್ರಮ ಏವ ಜಯತೆ ಹೆಸರೇ ಹೇಳುವಾಗೆ ಇದರಲ್ಲಿ ಏನೋ ಇದೆ, ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥದ್ದು ತಮ್ಮ ತಲೆಯಲ್ಲಿ ಬರ್ಬೋದು. ಯಾಕಂದ್ರೆ ಅನೇಕ ಕಾರ್ಯಕ್ರಮಗಳು ನಮ್ಮ ಮಂಗಳೂರಿನಲ್ಲಿ ಬರುತ್ತೆ, ಆದ್ರೆ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳು ಇರುವಂಥದ್ದು ಬಹಳಷ್ಟು ಕಡಿಮೆ. ಈ ಶ್ರಮ ಏವ ಜಯತೆ ಅಂತ ಹೇಳಿದ್ರೆ ಏನು ಅನ್ನೋಂಥದ್ದು ಅವ್ರ ಜೊತೆ ಕೇಳಬೇಕು. ಆದ್ರೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಾನೇ ಹೇಳ್ತೇನೆ. ಯಾವ ರೀತಿ ಅಂತ ಬಂದಾಗ, ನಮ್ಮ ಸಮಾಜದಲ್ಲಿ ನರನಾಡಿ ಅಂತ ಇರುವಂತಹ ಶ್ರಮಿಕ ವರ್ಗದವರನ್ನ ಗುರುತಿಸಿ, ಪ್ರೋತ್ಸಾಹಿಸಿ, ಅವರ ಮುಖದಲ್ಲಿ ನಗು ತರಿಸುವಂತಹ, ಮಂದಹಾಸ ಮೂಡಿಸುವಂತಹ, ಅವರ ಕುಟುಂಬ ವರ್ಗದಲ್ಲಿಯೂ ಕೂಡ ನಗು ತರಿಸುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಪುಣ್ಯದ ಕೆಲಸವನ್ನ ಈ ತಂಡ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಈ ಯುವಕರ ತಂಡ ನಮ್ಮ ಸಮಾಜದ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ. ಯಾವ ತಂಡ, ಯಾರು ಆ ಹುಡುಗರು, ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರಿನ ಸಮಾನ ಮನಸ್ಕ 3 ಜನ ಯುವಕರ ತಂಡದ ಪ್ರಯತ್ನ. ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಮಂಗಳೂರು ತಂಡದಿಂದ ನೂತನ ಕಾರ್ಯಕ್ರಮ. ಮಂಗಳೂರಿನ ಸಮಾನ ಮನಸ್ಕ 3 ಜನ ಯುವಕರು ಸೇರಿಕೊಂಡು ಹುಟ್ಟು ಹಾಕಿದ ಸಂಸ್ಥೆ ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಮ್ಯಾಂಗ್ಳೂರ್ 2016ರಲ್ಲಿ ಮಂಗಳೂರು ಪುರಭವನದಲ್ಲಿ ಹಾಡು ಹುಟ್ಟಿದ ಸಮಯ ಎನ್ನುವ ವಿನೂತನ ಕಾರ್ಯಕ್ರಮದ ಮೂಲಕ ಉದ್ಘಾಟನೆಗೊಂಡಿತು. ನಂತರದ ದಿನಗಳಲ್ಲಿ ತಂಡದ ಜೊತೆ 100 ಯುವಕರು ಸೇರಿಕೊಂಡರು. ಅನೇಕ ಸಮಾಜ ಗಣ್ಯರು ಸಹಕಾರ ನೀಡಿದರು. ಈ ಕಾರ್ಯಕ್ರಮದ ಯಶಸ್ಸು 2019ರಲ್ಲಿ ಮತ್ತೊಂದು ವಿನೂತನ ಕಾರ್ಯಕ್ರಮ ಆಯೋಜಿಸಲು ಪ್ರೇರೇಪಿಸಿತು. ಅದೇ ಅಮರ್ ಜವಾನ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಹುತಾತ್ಮರಾದ ಯೋಧರ ಮನೆಯವರನ್ನ ಒಟ್ಟುಗೂಡಿಸಿ ಆಯೋಜಿಸಿದಂತಹ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿ ಸಮೂಹ ಜೊತೆಯಾಗಿತ್ತು. ಎರಡು 2016ರಲ್ಲಿ ಮಂಗಳೂರು ಪುರಭವನದಲ್ಲಿ ಹಾಡು ಹುಟ್ಟಿದ ಸಮಯ ಕಾರ್ಯಕ್ರಮ. 2019 ಮತ್ತೊಂದು ವಿನೂತನ ಕಾರ್ಯಕ್ರಮ ಅಮರ್ ಜವಾನ್ ಆಯೋಜನೆ. ಮಂಗಳೂರಿನಲ್ಲಿ ಪ್ರಶಂಸೆಗೆ ಪಾತ್ರವಾಗಿದ್ದ ಅಮರ್ ಜವಾನ್ ಕಾರ್ಯಕ್ರಮ. ಕೆಲವು ವರ್ಷಗಳ ವಿರಾಮದ ನಂತರ ಶ್ರಮವೇ ಜಯತೆ ಎನ್ನುವ ಕಾರ್ಯಕ್ರಮವನ್ನ ಇದೇ ಜನವರಿ 29 ಆದಿತ್ಯವಾರ ಸಂಜೆ 5ಕ್ಕೆ ಮಂಗಳೂರು ಪುರಭವನದಲ್ಲಿ ಆಯೋಜಿಸಲು ಸಿದ್ಧವಾಗಿದೆ. ನಮ್ಮ ಸಮಾಜದ ನರನಾಡಿ ಅಂತಿರುವ ಶ್ರಮಿಕ ವರ್ಗವಿದೆ. ಇವರ ಸೇವೆ ಇಲ್ಲದೆ ಸಮಾಜವನ್ನ ಊಹಿಸಲು ಸಾಧ್ಯ ಇಲ್ಲ. ಪ್ರಮುಖವಾಗಿ ಸ್ವಚ್ಛತಾ ಕರ್ಮಿಗಳು, ಲೈನ್ಮ್ಯಾನ್, ಪೋಸ್ಟ್ ಮ್ಯಾನ್, ಸಾರಿಗೆ ಸಿಬ್ಬಂದಿಗಳು, ಸಂಚಾರಿ ಪೊಲೀಸರು, ಆರೋಗ್ಯ ಕಾರ್ಯಕರ್ತರು, ಸ್ಮಶಾನದಲ್ಲಿ ಕೆಲಸ ಮಾಡುವವರು, ಹೀಗೆ ಅನೇಕರು.
ಜನವರಿ 29 ಆದಿತ್ಯವಾರ ಸಂಜೆ 5ಕ್ಕೆ ಮಂಗಳೂರು ಪುರಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಇಂತಹ ನಗರ ರೂಪಕರನ್ನು ಗುರುತಿಸಿ ಇವರ ಸೇವೆಯ ಮೌಲ್ಯವನ್ನು ಗೌರವಿಸಬೇಕೆನ್ನುವ ಆಲೋಚನೆ ಈ ತಂಡದ್ದು. ಅದರ ಜೊತೆಗೆ ಅವರಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಬೇಕೆನ್ನುವ ಪ್ರಯತ್ನ ಈ ಯುವಕರದ್ದು. ವಿನೂತನ ಕಲ್ಪನೆಯೊಂದಿಗೆ ಮೂಡಿಬರುತ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಜನತೆ ದೊಡ್ಡ ಸಂಖ್ಯೆಯಲ್ಲಿ ಜೊತೆಯಾಗಬೇಕಾಗುವುದರ ಜೊತೆಗೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ನೀಡುವುದರೊಂದಿಗೆ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮೆಲ್ಲರ ಜವಾಬ್ದಾರಿ. ಈ ಹೊತ್ತಿನ ಈ ಪತ್ರಿಕಾ ಗೋಷ್ಠಿ ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಂಗಳೂರು ಅನ್ನುವಂಥ ನಮ್ಮ ಸಂಸ್ಥೆಯಿಂದ ಇದೇ ಬರುವ ಜನವರಿ 29 ನಾಡ್ದು ಆದಿತ್ಯವಾರ ನಡೀತಾ ಇರುವಂಥ ಶ್ರಮ ಏವ ಜಯತೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲಿಗೆ ಹೆಚ್ಚಿನ ಮಾಧ್ಯಮ ಮಿತ್ರರಿಗೆ ಗೊತ್ತಿರಬಹುದು, 2016ರಲ್ಲಿ ನಮ್ಮ ಸಂಸ್ಥೆ ಆರಂಭ ಆದಾಗ ಹಾಡು ಹುಟ್ಟಿದ ಸಮಯ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ ನಂತರ ಅಮರ್ ಜವಾನ್ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದಾದ 3-4 ವರ್ಷದ ನಂತರ ಈ ಶ್ರಮ ಏವ ಜಯತೆ ಅನ್ನುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಪ್ರಮುಖವಾಗಿ 7 ಒಂದು ಕ್ಯಾಟಗರಿಯನ್ನು ವಿಭಾಗಗಳನ್ನು ಆಯ್ಕೆ ಮಾಡಿದ್ದೇವೆ. ಅಂದರೆ ಶ್ರಮಿಕ ವರ್ಗ, ಪ್ರತಿದಿನ ನಮ್ಮ ನಗರದ ಸ್ವಚ್ಛತೆಯನ್ನು ಮಾಡುವವರು, ಲೈನ್ ಮ್ಯಾನ್ಗಳು, ಪೋಸ್ಟ್ ಮ್ಯಾನ್ಗಳು, ಸ್ಮಶಾನದಲ್ಲಿ ಕೆಲಸವನ್ನು ಮಾಡುವವರು, ಟ್ರಾಫಿಕ್ ಪೊಲೀಸ್, ಬಸ್ ಕಂಡಕ್ಟರ್ ಡ್ರೈವರ್ಸ್, ಹಾಗೆಯೇ ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡುವವರು. ಅಂದರೆ ಇವರ ಕೆಲಸ ನಮ್ಮ ಸಮಾಜಕ್ಕೆ ಅತಿ ಅಗತ್ಯವಾದದ್ದು. ಒಂದು 4 ದಿವಸ ಸ್ವಚ್ಛತಾ ಕಾರ್ಮಿಕರು ಕಸವನ್ನು ಗುಡಿಸದಿದ್ದರೆ ಹೇಗಾಗ್ಬೋದು, ಅಥವಾ ಲೈನ್ ಮ್ಯಾನ್ ಅವರ ಕೆಲಸವನ್ನು ಮಾಡದಿದ್ದರೆ ಹೇಗಾಗ್ಬೋದು, ಅವರೆಲ್ಲರ ಕೆಲಸಗಳು ತುಂಬ ಅಗತ್ಯ ಅನ್ನುವಂಥ ದೃಷ್ಟಿಯಿಂದ ಅವರ ಡಾಕ್ಯುಮೆಂಟ್ರಿಯನ್ನು ಮಾಡಿ ಅದನ್ನು ಪ್ಲೇ ಮಾಡುವುದರ ಮೂಲಕ, ಅದಾದ ನಂತರ ಯಾವುದೇ ಸಭಾ ಕಾರ್ಯಕ್ರಮದ ರೀತಿಯಲ್ಲಿ ಯಾವುದೂ ಇರೋದಿಲ್ಲ, ವೇದಿಕೆಯಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ಗೆ ನಾವು ಲೆಟ್ರನ್ನು ಕೊಟ್ಟು ಒಬ್ಬರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಲ್ಲಿನ ಅಧಿಕಾರಿಗಳು, ಅವರಿಗೆ ವೇದಿಕೆಯಲ್ಲಿ ಸನ್ಮಾನ ಆಗುತ್ತೆ. ಅದಾದ ನಂತರ 2-3 ಕ್ಯಾಟಗರಿಯಲ್ಲಿ ಆ ಸ್ವಚ್ಛತಾ ಕಾರ್ಮಿಕರ ಮಕ್ಕಳೇ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಅಂದರೆ ಒಂದು ಡ್ಯಾನ್ಸನ್ನು ಮಾಡ್ತಾರೆ, ಬಸ್ ಕಂಡಕ್ಟರ್ ಡ್ರೈವರ್ಸೇ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇದು ಪೂರ್ತಿ ಕಾರ್ಯಕ್ರಮದ ಒಂದು ಚೌಕಟ್ಟು. 5 ಗಂಟೆಗೆ ಸರಿಯಾಗಿ ಆರಂಭ ಆಗುತ್ತೆ. 5-5:30 ಒಳಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಒಂದು 8-8:30ವರೆಗೆ ಈ ಕಾರ್ಯಕ್ರಮ ಇರುತ್ತೆ. ಒಟ್ಟು 7 ಕ್ಯಾಟಗರಿಯಲ್ಲಿ ಏನು ಅವರನ್ನು ಗೌರವಿಸುವಂಥ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ. ಅನೇಕ ಜನ ಅತಿಥಿಗಳಿದ್ದಾರೆ. ಅಂದರೆ ವೇದಿಕೆಯಲ್ಲಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಅತಿಥಿಗಳು ಬಂದು ಅವರನ್ನು ಸನ್ಮಾನ ಮಾಡೋದ್ರಿಂದ ಒಂದು 20-25-30 ಅತಿಥಿಗಳು ವೇದಿಕೆಗೆ ಬಂದು ಹೋಗ್ತಾ ಇರ್ತಾರೆ. ಜೊತೆಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ ಬಿಟ್ವೀನ್ ಆಗ್ತಾ ಇರುತ್ತೆ. ಇದು ಒಟ್ಟು ಕಾರ್ಯಕ್ರಮದ ಒಂದು ರೂಪುರೇಷೆ. ಮೊದಲು ಕೂಡ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಒಳ್ಳೆ ಮಾಧ್ಯಮದಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೀರಾ. ತಾವೆಲ್ಲರೂ ಕೂಡ ತಮ್ಮ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚುರಪಡಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಕೇಳಿಕೊಳ್ತಿದ್ದಾರೆ. ಈ ಪತ್ರಿಕೆಗೋಷ್ಠಿ ನಾನು ಅಭಿಷೇಕ್ ಶೆಟ್ಟಿ, ಹಾಗೆ ನನ್ನ ಜೊತೆ ಕಾರ್ತಿಕ್ ಶೆಟ್ಟಿ ಅವರಿದ್ದಾರೆ, ಹಾಗೆ ಕಿರಣ್ ದೊಂಡೊಳ್ಳೆ. ಇದು ನಮ್ಮ ಸಮಾಜದಲ್ಲಿ ಒಳ್ಳೆಯ ಯೋಚನೆಗಳನ್ನ, ಆಲೋಚನೆಗಳನ್ನ, ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಮಾಜ ಕಟ್ಟುವಂತಹ ನಿಟ್ಟಿನಲ್ಲಿ ಈ ಯುವಕರ ತಂಡ ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಅದೇ ರೀತಿ ನಾನು ಆಗ್ಲೇ ಹೇಳಿದಾಗೆ ಹಾಡು ಹುಟ್ಟಿದ ಸಮಯ ಆಯಿತು, ಅತ್ಯದ್ಭುತವಾಗಿರುವಂತಹ ಅಮರ್ ಜವಾನ್ ಕಾರ್ಯಕ್ರಮ ಆಯಿತು. ಇದೀಗ ಭಾನುವಾರದಂದು ಅಂದ್ರೆ ನಾಳಿನ ದಿನ ಸಂಜೆ 5 ಗಂಟೆಗೆ ನಮ್ಮ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಪುರಭವನದಲ್ಲಿ ನಡೆಯಲಿಕ್ಕಿರುವಂತಹ ಈ ಶ್ರಮ ಏವ ಜಯತೆ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆ ಸಂಘಟಕರ ಜೊತೆ ಮಾತನಾಡಬೇಕು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. 3 ಯುವಕರು ಸಮಾಜ ಕಟ್ಟುವಂತಹ ನಿಟ್ಟಿನಲ್ಲಿ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಅತ್ಯದ್ಭುತವಾಗಿರುವಂತಹ ಒಂದು ಅಭಿನಂದನೆಗಳನ್ನ, ಆತ್ಮೀಯವಾಗಿರುವಂತಹ ಗೌರವವನ್ನ ಸೂಚಿಸ್ತಾ ಇದ್ದೇನೆ 3 ಕೂಡ. ಒಂದ್ ಕಡೆ ಪ್ರೀತಮ್ ಕುಂದರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ. ಪ್ರೀತಮ್ ಕುಂದರ್ ಅವರಿಗೆ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಅಭಿಷೇಕ್ ಶೆಟ್ಟಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ಅದೇ ರೀತಿ ಕಾರ್ತಿಕ್ ಶೆಟ್ಟಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. 3 ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಒಂದು ಯುವಕರಲ್ಲಿ ಮುಂದಿನ ಯೋಚನೆಗಳು, ಆಲೋಚನೆಗಳು, ಜೊತೆಗೆ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಶ್ರಮಿಕರನ್ನ ಗುರುತಿಸುವಂತದ್ದು ನಿಜವಾಗ್ಲೂ ಕೂಡ ಒಳ್ಳೆಯ ಕೆಲಸ. ಅದಕ್ಕೂ ಕೂಡ ಮೊದಲದಾಗಿ ಈ ಶ್ರಮ ಏವ ಜಯತೆ ಅನ್ನುವಂತಹ ಹೆಸರೇ ಒಂದು ವೆರಿ ಕ್ಯಾಚಿ ಅಥವಾ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನುವಂಥದ್ದು. ನಾನು ಈ ಬಗ್ಗೆ ಕೇಳ್ತಾ ಇದ್ದೇನೆ ನೇರವಾಗಿ ಅಭಿಷೇಕ್ ಶೆಟ್ಟಿ ಅವರು. ನನಗೆ ಬಹಳಷ್ಟು ಖುಷಿ ತಂದಿರುವಂಥದ್ದು ಈ ಕಾರ್ಯಕ್ರಮ ಏನು, ಯಾವ ರೀತಿ ನಡೆಯುತ್ತೆ,
ಇದೆಲ್ಲವೂ ಕೂಡ ಮಾತಾಡೋಣ. ಬಿಫೋರ್ ದಟ್ ಶ್ರಮ ಏವ ಜಯತೆ, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಕ್ಯಾಚಿ ಆಲ್ಸೋ. ಸತ್ಯಮೇವ ಜೊತೆ ಆಗ್ತಾನೆ ನೀವು ಹೇಳಿದ್ರಿ. ಇದು ನಮ್ಮ ದೇಶದ ಬಹಳ ಒಂದು ಪವಿತ್ರವಾದಂತ ಒಂದು ಸ್ಲೋಗನ್ ಅಂತ ನಾವು ಹೇಳ್ಬೋದು, ಘೋಷವಾಕ್ಯ ಅಂತ ನಾನು ಹೇಳ್ಬೋದು. ಸತ್ಯಕ್ಕೆ ಜಯವಾಗ್ಲಿ ಅನ್ನುವಂಥದ್ದು. ಇಲ್ಲಿ ಶ್ರಮಕ್ಕೆ ಜಯ ಆಗ್ಬೇಕು ಅಂದ್ರೆ ಶ್ರಮಿಕರು ಅಂದ್ರೆ ಶ್ರಮ ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಹೆಸರನ್ನು ನಾವು ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ಈ ನಮ್ಮ ಕಾರ್ಯಕ್ರಮ ನಾವು ಪೂರ್ತಿಯಾಗಿ ಶ್ರಮಿಕರನ್ನೇ ಗುರಿಯಾಗಿಟ್ಟುಕೊಂಡು ಮಾಡ್ತಾ ಇರುವಂತ ಕಾರ್ಯಕ್ರಮ ಆಗಿರೋದ್ರಿಂದ ತುಂಬಾ ಹೆಸರುಗಳು ಬಂತು. ಬೇರೆ ಬೇರೆ ಒಂದು 10-50 ಹೆಸರುಗಳು ಬಂದಿರಬಹುದು. ಕೊನೆಗೆ ಶ್ರಮ ಏವ ಜಯತೆ ಏನೋ ನಮ್ಗೆ ಹಿಡಿಸಿತು, ಆ ಹೆಸರನ್ನ ಇಟ್ಟುಬಿಟ್ರು. ದಟ್ಸ್ ವೈ ಶ್ರಮ ಏವ ಜಯತೆ, ಶ್ರಮಕ್ಕೆ ಜಯವಾಗಲಿ. ಹೇಗೆ ಸತ್ಯಕ್ಕೆ ಜಯವಾಗ್ಲಿ ಅನ್ನೋ ಮಾತುಗಳನ್ನು ನಾವು ಹೇಳ್ತೀವಿ, ಅದ್ರ ಜೊತೆ ಶ್ರಮಕ್ಕೆ ಜಯವಾಗ್ಲಿ ಅನ್ನೋದು ವೆರಿ ಬ್ಯೂಟಿಫುಲ್. ನಾನು ಆಗ್ಲೇ ಹೇಳಿದಾಗ ಏನಾದ್ರೂ ಒಂದು ಈ ಯುವಕರು ಬರ್ತಾರೆ ಅಂತ ಬಂದಾಗ ಟೀಮ್ ಬ್ಲಾಕ್ ಅಂಡ್ ವೈಟ್ ಮಾಡಿರುವಂತಹ ಇವೆಂಟ್ಗಳು ಬಹಳಷ್ಟು ಕಡಿಮೆ. ಆದ್ರೆ ಆ ಇವೆಂಟ್ಗಳು ಏನಿದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳಿಯುವಂತಹ, ಉಳಿಸಿಕೊಳ್ಳುವಂತಹ, ಜೊತೆಗೆ ಒಳ್ಳೆಯ ಸಂದೇಶವನ್ನ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿದಂತಹ ತಂಡ. ಸೊ ಹಾಗಾಗಿ ಶ್ರಮ ಏವ ಜಯತಿ ಅನ್ನುವಂಥದ್ದು ಶ್ರಮಕ್ಕೆ ಜಯವಾಗ್ಲಿ. ಯಾರು ಶ್ರಮಕ್ಕೆ ಜಯವಾಗ್ಲಿ ಅಂತ ಬಂದಾಗ ಅಲ್ಲಿ ಬಹಳಷ್ಟು ಶ್ರಮಿಕ ವರ್ಗದವ್ರು ಬರ್ತಾರೆ. ಯಾರು ಅವ್ರ ಬಗ್ಗೆ ಕೇಳೋಣ. ಬಿಫೋರ್ ದಟ್ ನಾನು ಪ್ರೀತಮ್ ಕುಂದರ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಶ್ರಮ ಏವ ಜಯತೆ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಒಂದು ಯುವಕರ ತಂಡ, ಫ್ರೆಂಡ್ಸ್ ಗಳೆಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಮಾಡ್ತಾ ಇರುವಂತಹ ತಂಡ. ಹೇಗೆ ಅನಿಸ್ತಾ ಇದೆ ಪ್ರೀತಮ್? ಮೊದಲು ನಮ್ಮ ಟೀಮ್ ಬ್ಲಾಕ್ ಅಂಡ್ ವೈಟ್ ಫಾರ್ಮೇಶನ್ ಆಗುವ ಮುಂಚೆ ನಾವೊಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆ ರೀತಿ ಆದ ಒಂದು ನಾವು ಸಂದೇಶವನ್ನು ಕೊಡ್ಬೇಕಂತ ಹೇಳಿ, ಯಾವ ರೀತಿ ಅದನ್ನು ಕೊಡೋದು. ಆಗ ನಾನಾಗಿರ್ಲಿ, ಅಭಿ ಆಗಿರ್ಲಿ, ಕಿರಣ್ ಆಗಿರ್ಲಿ ಕೂತು ಒಂದು ಡಿಸ್ಕಷನ್ ಮಾಡುವಾಗ ಸ್ಟಾರ್ಟಿಂಗ್ ನಾವು ಹಾಡು ಹುಟ್ಟುವ ಸಮಯ ಅಂತ ಮಾಡಿದ್ವಿ. ಅದು ತುಂಬಾ ಪ್ರಶಂಸೆಗೆ ಪಾತ್ರವಾಯಿತು. ತದನಂತರ ಇನ್ನು ಏನ್ ಮಾಡುದು ಅಂತ ಹೇಳಿ ಇನ್ನು ಥಿಂಕ್ ಮಾಡುವಾಗ ಮತ್ತೆ ನಮಗೆ ಬಂತು ಅಮರ್ ಜವಾನ್. ಅಮರ್ ಜವಾನ್ ಅಂತ ಹೇಳುವಾಗ ಅದರಲ್ಲಿ ಯಾರಿಗೆ ನಾವು ಕರೆದು ಸನ್ಮಾನ ಮಾಡುವಂಥದ್ದು, ಹೇಗೆ ಅದನ್ನು ಮಾಡುವಂಥದ್ದು ಅಂತ ನೋಡುವಾಗ ಒಂದು 1983 ಇಂದ ಇಲ್ಲಿವರೆಗೆ ಪ್ರೆಸೆಂಟ್ 2017 ವರೆಗೆ ಯಾರೆಲ್ಲ ಮಾರ್ಟರ್ಸ್ ಆಗಿದ್ದಾರೆ ಅಂತ ಇವರನ್ನು ಫ್ಯಾಮಿಲಿಯವರನ್ನು ಕರೆದು ಅವರಿಗೆ ಒಂದು ಸನ್ಮಾನ ಮಾಡುವ ಅಂತ ಹೇಳಿ ನಾವು ಹೊರಟಿದ್ವಿ. ತದನಂತರ ಅಷ್ಟಾದ್ಮೇಲೆ 2 ವರ್ಷ ಕೋವಿಡ್ ಬಂತು. ಯಾವಾಗಲೂ ನಾವು ಥಿಂಕ್ ಮಾಡ್ತಾ ಇದ್ವಿ ಪ್ರತಿ ವರ್ಷಕ್ಕೆ ಒಂದು ಇವೆಂಟ್ ಮಾಡುವ ಅಂತ ಹೇಳಿ. ಸೊ ಕೋವಿಡ್ ಇಂದಾಗಿ 2 ವರ್ಷ ಡಿಲೇ ಆಯಿತು. ಮತ್ತೆ ಇನ್ನು ನೆಕ್ಸ್ಟ್ ಏನು ಇವೆಂಟ್ ಅಂತ ಮಾಡುವಾಗ ಶ್ರಮ ಏವ ಜಯತೆ ಅಂತ ಹೇಳಿ ನಾವು ಥಿಂಕ್ ಮಾಡಿದ್ದೇವೆ. ನಾವೊಂದು ಥಿಂಕ್ ಮಾಡ್ಬೋದು ಏನಂದ್ರೆ, ಈಗ ಎಲ್ಲರಿಗೂ ಕರಾಟೆಯಲ್ಲಿ ಫಸ್ಟ್ ಬಂದವರಿಗೆ ನಾವು ಸನ್ಮಾನ ಮಾಡ್ತೇವೆ, ಎಜುಕೇಶನ್ ಅಲ್ಲಿ ಫಸ್ಟ್ ಬಂದವರಿಗೆ ಸನ್ಮಾನ ಮಾಡ್ತೇವೆ. ಬಟ್ ಇಂಥ ವರ್ಗಗಳನ್ನು ಗುರುತಿಸುವವರು ಇಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ಸೊ ಅದನ್ನು ಹೊಸ ಪ್ರಯತ್ನ ಮಾಡುವ ಅಂತ ಹೇಳಿ ಹೊರಟಾಗ ಹುಟ್ಟಿ ಬಂದದೇ ಈ ಶ್ರಮ ಏವ ಜಯತೆ. ಬ್ಯೂಟಿಫುಲ್. ಇದು ಪ್ರೀತಮ್ ಅವರ ಮಾತುಗಳು. ಯಾಕಂದ್ರೆ ಬಹಳಷ್ಟು ಕ್ಷೇತ್ರಗಳ ಸಾಧಕರನ್ನ ಗುರುತಿಸಿದ್ರೆ ಈ ರೀತಿ ಶ್ರಮಿಕ ವರ್ಗದವರನ್ನ ಗುರುತಿಸುವಂತ ಬಹಳಷ್ಟು ಕಡಿಮೆ. ಆ ಒಂದು ಕೆಲಸ ಯುವಕರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾರ್ತಿಕ್ ಶೆಟ್ಟಿ ಅವರು ತಮ್ಗೆ ಹೇಗೆ ಸ್ಪೆಷಲ್ ಈ ಒಂದು ಶ್ರಮ ಏವ ಜಯತೆ ಅನ್ನುವಂತಹ ಕಾರ್ಯಕ್ರಮ ಏನ್ ಹೇಳ್ತಾರೆ? ನಾವು ಬೇರೆ ಬೇರೆ ವೃತ್ತಿಯವರನ್ನು ಗುರುತಿಸ್ತೇವೆ. ಸೊ ಇಂಥ ವೃತ್ತಿಯವರನ್ನು ನಾವು ಗುರುತಿಸೋದು ನಮ್ಮ ಸಮಾಜದಲ್ಲಿ ತುಂಬಾ ಕಡಿಮೆ ಇರುವಂತದ್ದು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕಸಗುಡಿಸುವವರಾಗಿರ್ಬೋದು, ಪೋಸ್ಟ್ ಮ್ಯಾನ್ ಆಗಿರ್ಬೋದು, ಲೈನ್ ಮ್ಯಾನ್ ಆಗಿರ್ಬೋದು, ಇವರ ವೃತ್ತಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಸಮಾಜಕ್ಕೆ ತಿಳಿಸುವಂತ ಒಂದು ಪ್ರಯತ್ನ. ಸೊ ಲೈನ್ ಮ್ಯಾನ್ ಈಗ 3 ದಿವಸ ಕೆಲಸ ಮಾಡದಿದ್ರೆ, ಸೊ ಕಸಗುಡಿಸುವವರು ಕಸಗುಡಿಸದಿದ್ರೆ, ಸೊ ಇದು ನಮ್ಮ ಸಮಾಜಕ್ಕೆ ಒಂದು ಎಷ್ಟು ಎಫೆಕ್ಟ್ ಆಗಿರ್ಬೋದು ಅಂತ ಹೇಳಿ ಥಿಂಕ್ ಮಾಡಿ ಈ ಒಂದು ಇಂಪಾರ್ಟೆನ್ಸ್ ಅನ್ನು ಸಮಾಜಕ್ಕೆ ತಿಳಿಸುವಂತ ಒಂದು ಪ್ರಯತ್ನ. ಓಕೆ ಆಗ್ಲೇ ಹೇಳಿದಾಗೆ ಸ್ವಚ್ಛತಾ ಕರ್ಮಿಗಳು, ಲೈನ್ ಮ್ಯಾನ್ಗಳು, ಪೋಸ್ಟ್ ಮ್ಯಾನ್ಗಳು, ಜೊತೆಗೆ ಸಾರಿಗೆ ಸಿಬ್ಬಂದಿಗಳು, ಜೊತೆಗೆ ಸಂಚಾರಿ ಪೊಲೀಸರು, ಆರೋಗ್ಯಕರ್ತರು, ಕಾರ್ಯಕರ್ತರು, ಇವೆಲ್ಲದರ ಜೊತೆಗೆ ಸ್ಮಶಾನದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ವೆರಿ ಇಂಟ್ರೆಸ್ಟಿಂಗ್. ಇವರುಗಳು ನಮ್ಗಳ ಕಣ್ಣಿಗೆ ಬೀಳುವಂತ ಬಹಳಷ್ಟು ಕಡಿಮೆ. ಯಾಕಂದ್ರೆ ನಾವುಗಳು ನೋಡ್ತೀವಿ, ಆದ್ರೆ ಸ್ಮಶಾನದಲ್ಲೂ ಕೂಡ ಕೆಲಸ ಮಾಡುವವರು ಅವರ ಜೀವನ ಅಲ್ಲಿಗೆ ಸ್ಪಾಟಿಗೆ ಹೋಗಿ, ನಾನು ಕೇಳ್ಪಟ್ಟೆ, ಈ ಹುಡುಗರು ಯುವಕರು ಏನಿದ್ದಾರೆ ಆ ಸ್ಪಾಟಿಗೆ ಹೋಗಿ ಅವರ ಜೀವನ ಶೈಲಿಯನ್ನ ಇವರುಗಳು ತಿಳಿದುಕೊಂಡು ತದನಂತರ ಅವರ ಒಂದು ಬದುಕನ್ನ ಅರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ನಾಳೆ ಕಾರ್ಯಕ್ರಮ ಏನಿದೆ ನೋಡಿ, ಆ ಕಾರ್ಯಕ್ರಮದಲ್ಲೂ ಕೂಡ ಅವರುಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆಯಂತೆ. ಜೊತೆಗೆ ಅವರುಗಳಿಗೆ ಗುರುತಿಸುವಂತಹ, ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಕೂಡ ಇದೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಮಾತಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸ ಇದೆ. ಪ್ರಥಮವಾಗಿ ನಾನು ಸ್ವಚ್ಛತಾ ಕರ್ಮಿಗಳು
ಮಾತನಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಯಾನ್ ಕೆಲಸ ಮಲ್ಪನಾಗ ಇಂಗ್ಲ ಮನಸ್ಸು ಪೂರ್ವಕ ಅದು ಮಲ್ಪಿದ್ದು ಯಾ ಮಲ್ಪನೆ ಬೇಲೆ ನಿರ್ಮಲ ಅವಳು ರೋಡು ಎಂಕಲ ಜಾಲ ಬಂದೆ ಎಂಗ್ಲ ಕ್ಲೀನ್ ಮಲ್ಪುವ ಅಂಚಾದಿತ್ತಿಂದ ಕಜ ಓಲ್ಲ ಉಪ್ಪುಜಿ ಯಾನ್ ಸಮಮೇವ ಜಯಂತಿ ಕಾರ್ಯಕ್ರಮಕ್ಕೆ ಪೋಂದಿಲ್ಲ ನಿಖಲ್ಲ ಬೆಲೆ ಕೋರ್ಟ್ ಆದೇಶ ಮಾಡಿದ ನಂತರ ಅದರೆಲ್ಲ ಆಲುಗುಂಡಿಯಲ್ಲಿ ಇಳಿಲಿಕ್ಕೆ ಹೊಂದಿಲ್ಲ. ಮುಂಚೆ ನಾವು ಅದರಲ್ಲಿ ಇಳಿದು ಮುಳುಗೆಲ್ಲ ಕೆಲಸ ಮಾಡ್ತಿದ್ದೆವು. ನಮಗೊಂದು ಸಮಾಧಾನ ಏನಂದರೆ 23 ವರ್ಷದಿಂದ ಒಂದು ಜನರ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸ್ತಿದ್ದೇನೆ, ಅದೇ ನಮ್ಮದು ಸಮಾಧಾನ ಹೊರತು. ಸಮಸ್ತ ಜನರಿಗೆ ನಾನು ನಾಡ್ದು 29 ತಾರೀಕಿಗೆ ಮಂಗಳೂರು ಪುರಭವನದಲ್ಲಿ ಶ್ರಮ ಏವ ಜಯತೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ತಪ್ಪದೆ ಎಲ್ಲರೂ ಬನ್ನಿ, ನಮಗೆ ಪ್ರೋತ್ಸಾಹ ಮಾಡಿ. ಓಕೆ, ಇದು ಸ್ವಚ್ಛತಾ ಕರ್ಮಿಗಳು ಅವರ ಒಂದು ಮಾತುಗಳು. ಯಾಕಂದ್ರೆ ನಮ್ಗಳನ್ನ ಯಾರು ಗುರುತಿಸಲ್ಲ, ಆದ್ರೆ ಈ ಒಂದು ತಂಡ ಗುರುತಿಸ್ತಾ ಇದೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ನಾಳೆ ಟೌನ್ ಹಾಲ್ ನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಬರ್ತಾ ಇರ್ತಾರೆ. ಜೊತೆಗೆ ಇವರ ಮುಖದಲ್ಲೂ ಕೂಡ ನಾಳೆ ನಗು ನೋಡುವಂತ ಕೆಲಸ. ಯಾಕಂತ ಬಂದಾಗ ಪ್ರತಿಯೊಂದು ಕಾರ್ಯಕ್ರಮ ಅಂತ ಬಂದಾಗ ಬಹಳಷ್ಟು ಗಣ್ಯ ವ್ಯಕ್ತಿಗಳು, ಸಾಧಕರು ವೇದಿಕೆಯಲ್ಲಿ ಇರ್ತಾರೆ. ಇವರು ಬದಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಪ್ರತಿ ಬಾರಿ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಆದ್ರೆ ನಾಳಿನ ದಿನ ಏನಿದೆ, ಇವರುಗಳೇ ಮುಖ್ಯ ಅತಿಥಿಗಳಾಗಿರ್ತಾರೆ, ಇವರುಗಳೇ ಪ್ರಮುಖ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಾರೆ ಅಂತ ಬಂದಾಗ ವೆರಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಥಿಂಕಿಂಗ್. ನಾನು ಇದನ್ನ ಕೇಳಬೇಕು ಅಭಿಷೇಕ್ ಅವರು, ಯಾಕೆ ಇವರು ಈ ಒಂದು ವಿಚಾರವನ್ನೇ ತಾವುಗಳು ಆಯ್ಕೆ ಮಾಡಿದ್ರೆ ಹೇಳಿದ್ರೆ ಹೀಗಾಗ್ಲಿ ಹೇಳಿದ್ದಾರೆ, ಬಟ್ ವೈ ಅನ್ನೋದು? ಯಾಕಂದ್ರೆ ಬಹಳಷ್ಟು ಖುಷಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಯಾವತ್ತೂ ಕೂಡ ಇವುಗಳಿಗೆ ಅವಕಾಶ ಸಿಗಲ್ಲ. ನಾಳಿನ ಒಂದಿನ ಈ ಕಾರ್ಯಕ್ರಮಕ್ಕೆ ಆ ಒಂದು ಅವಕಾಶ ಸಿಗುವಂತ ಇಂಥ ಸನ್ಮಾನ, ಇಂಥ ಗುರುತಿಸುವಿಕೆ, ಇಂಥ ಪ್ರೋತ್ಸಾಹ, ಜೊತೆಗೆ ಅವರಿಂದಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ. ಓಕೆ, ನಾನು ಹೇಳೋದು ನಿತಿನ್ ಅವರೇ, ಈ ನಗರದ ಒಂದು ರೀತಿಯ ರೂಪಕರು ಇವರು ಅಂತ. ಅಂದರೆ ನರನಾಡಿಯ ರೀತಿಯಲ್ಲಿ ಕೆಲಸವನ್ನು ಮಾಡುವವರು. ತಾನೇ ಕಾರ್ತಿಕ್ ಹೇಳಿದರು, ಒಂದು 4 ದಿವಸ ಕಸವನ್ನು ಗುಡಿಸದಿದ್ರೆ, ನಮ್ಮ ರೋಡನ್ನು ಕ್ಲೀನ್ ಮಾಡ್ತಿದ್ರೆ ಹೇಗಿರ್ಬೋದು ನಮ್ಮ ಸೊಸೈಟಿ ಅಂತ ನೀವು ನೋಡಿರ್ಬೋದು. ಒಂದಿಷ್ಟು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನಾದರೂ ಸ್ಟ್ರೈಕ್ ಮಾಡಿದರೆ 1-2 ದಿವಸ ಎಲ್ಲ ರೋಡ್ ಸೈಡಲ್ಲಿ ಎಷ್ಟು ಒಂದು ತ್ಯಾಜ್ಯಗಳು ಬಂದು ಬಿದ್ದಿರುತ್ತೆ ಅಂತ ಹೇಳಿದರೆ, ಸೊ ಇದೇ ಒಂದು ತುಂಬ ದಿವಸಕ್ಕೆ ಹೋದರೆ ಹೇಗೆ ಇರ್ಬೋದು ಅನ್ನುವಂಥದ್ದು. ಅಂದರೆ ಇವರು ಮಾಡುವಂಥ ಕೆಲಸ ಇದೆಯಲ್ಲ, ಇದು ಸೊಸೈಟಿಗೆ ತುಂಬ ಇಂಪಾರ್ಟೆಂಟ್. ಒಬ್ಬ ಲೈನ್ ಮ್ಯಾನ್, ನಾವು ಹೇಳ್ತೇವೆ ಲೈನ್ ಮ್ಯಾನ್ ಆದವರು, ಅದು ಮಳೆ ಇರಲಿ ಆ ಟೈಮಲ್ಲಿ ನಾವು ಏನು ಹೇಳಿದರೂ ಕೂಡ ಒಂದು ಸ್ವಲ್ಪ ನಮ್ಮ ಕರೆಂಟ್ ಹೋದರೆ ಅವನಿಗೆ ಬೈಯೋದೇ ಬಿಡ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಇರುವವರು. ಸೊ ಹೀಗಿರುವಾಗ ಅವರ ಒಂದು ಕಷ್ಟ, ಅವರು ತೆಗೆದುಕೊಳ್ಳುವಂಥ ರಿಸ್ಕ್ ಎಷ್ಟು ದೊಡ್ಡದು ಅಂತ ನಾವು ಹೇಳ್ಬೋದು. ಅವರಿಗೆ ಎಲ್ಲ ಕಾರ್ಮಿಕರಿಗೆ ಸ್ಯಾಲ್ರಿ ಸಿಗುತ್ತೆ, ಸಂಬಳ ಸಿಗುತ್ತೆ, ಅದು ಸೆಕೆಂಡರಿ ಅಂತ. ಈಗ ಒಬ್ಬನಿಗೆ ಅವನು ಮಾಡುವಂಥ ಕೆಲಸಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಕೂಡ ಸಿಗಬೇಕು, ಅದು ಸಿಗುತ್ತೆ. ಆದರೆ ಅವರು ಮಾಡುವಂಥ ಕೆಲಸದ ಅವರಿಗೆ ಮಾತ್ರ ಲಾಭ ಅಲ್ಲ ಅಂತ ಈ ಎಲ್ಲ ನಾವು ಗುರುತಿಸಿದಂಥ ಕ್ಯಾಟಗರಿ ನೋಡಿದರೆ, ಇವ್ರು ಇಲ್ದಿದ್ರೆ ಸಮಾಜ ಚಲಿಸೋದೆ ಅಥವಾ ಮುಂದೆ ಹೋಗೋದೇ ಬಹಳ ಕಷ್ಟ ಅಂತ ನಾವಂತೂ ನಮ್ಮ ಒಂದು ಆಲೋಚನೆ. ಮತ್ತೆ ನಮ್ಮ ತಂಡದಿಂದ ಇದೇ ರೀತಿಯ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ದು ಆಲೋಚನೆ. ನಮ್ಗೆ ಯಾವುದಾದ್ರೂ ಬೇರೆ, ಈಗ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಒಂದು ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಬಂದು ಒಂದು ಕಾನ್ಸರ್ಟ್ ಅದು ಇದೆಲ್ಲ ಮಾಡಿದರೆ ಮಾಡ್ಬೋದು. ಅದಕ್ಕೆ ಇಷ್ಟು ಏನು ನಾವು ಹೋಗಬೇಕು, ಅವರು ಡಾಕ್ಯುಮೆಂಟ್ರಿ ಮಾಡಬೇಕು ಅಂಥದ್ದೇನು ಕಷ್ಟಗಳು ಇರೋದಿಲ್ಲ. ಬಟ್ ನಮ್ಗೆ ಇದರಲ್ಲಿ ಒಂದು ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಮಾಡ್ತಿರುವಂಥ ಈವೆಂಟಲ್ಲಿ ನಮಗೆ ಫೈನಲ್ ಏನು ಅಂತ ಹೇಳಿ ನಮಗೊಂದು ತೃಪ್ತಿ ಇದೆ. ನಾವೇನಾದರೂ ಈಗ ಅಮರ್ ಜವಾನಲ್ಲಿ ನಮಗೊಂದು ಅಂಥ ಒಂದು ಸಂತೋಷ ಸಿಕ್ಕಿತ್ತು ಕಾರ್ಯಕ್ರಮ ಆದಮೇಲೆ. ಸೊ ಅಂಥದ್ದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಹೊರತು ಬೇರೆ ಏನೂ ಅಲ್ಲ. ಮತ್ತೆ ನಾವು ಈಗ ತುಂಬ ಜನ ನಾವು ಶ್ರಮಿಕ ವರ್ಗದ ಹತ್ರ ಹೋದಾಗ ಅವರ ಒಳಗಿನ ಕಷ್ಟಗಳು ಇರುವಂಥ ರೀತಿ ಇದೆಯಲ್ಲ, ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ. ನಾವು ಶ್ರಮಿಕ ವರ್ಗ ಅಂತ ಹೇಳಿದ್ರೆ ಅದರಲ್ಲಿ ಈಗ ಏನು ಪ್ರತಿದಿನ ಗುಡಿಸೋರು ಮಾತ್ರ ಅಲ್ಲ, ಮತ್ತೊಂದು ಕ್ಯಾಟಗರಿಯಲ್ಲಿ ಅದರಲ್ಲೇ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಚರಂಡಿ ಅನ್ನೋದಕ್ಕಿಂತಲೂ ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವುದು. ಈಗಂತೂ ಅವರಿಗೆ ಇಳಿದು ಆ ಡ್ರೈನೇಜ್ ಏನು ಗುಂಡಿಗಳಿಗೆ ಇಳಿದು ಮಾಡುವಂಥ ಕೆಲಸವನ್ನು ಸರ್ಕಾರ ನಿಷೇಧಿಸಿದೆ. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಏನು ಅಷ್ಟು ಅವರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದೆ ಅವರ ಕೆಲಸವನ್ನು ಮಾಡ್ತಿದ್ದಾರೆ. ಅದರರ್ಥ ಅವರಿಗೆ ಸಿಗ್ತಿರುವಂಥ ಏನಿದೆ ತಿಂಗಳಿಗೆ ಏನು ಸಿಗುತ್ತೆ ಅದು ಕೂಡ ಬಹಳ ಸಣ್ಣ ಪ್ರಮಾಣದ್ದು ಅಂತ ನಾನು ಪರ್ಸನಲ್ ಆಗಿ ಮಾತಾಡುವಾಗ ನಮ್ಗೆ ಗೊತ್ತಾಯಿತು. ಒಂದು ಕಡೆಯಲ್ಲಿ ನೋಡ್ತಾ ಹೋದ್ರೆ ಅವರು ಯಾವ ಕಡೆ ಕೆಲಸಗಾರರು ಅನ್ನೋದೇ ಅವರಿಗೆ ಗೊತ್ತಿಲ್ಲ ಅಂತ. ಆ ಕಡೆ ಗುತ್ತಿಗೆದಾರನ ಕೆಲಸದವರು ಅವರು ಅಲ್ಲ, ಈ ಕಡೆ ಸರ್ಕಾರದ ಅಂಡರಲ್ಲಿ ಬರ್ತಾರ, ಅವ್ರು ಇವ್ರಿಗೆ ಹೇಳ್ತಾರೆ, ಇವರು ಅವ್ರಿಗೆ ಹೇಳ್ತಾರೆ. ಇಂಥ ಯಾವುದೇ ಭದ್ರತೆಗಳು ಇಲ್ಲದೆ ಮಾಡುವಂಥ ಕೆಲಸದ ಒಂದು ವರ್ಗ ಅದು.
ನಾನು ಹೇಳೋದು ಈ ವೇದಿಕೆಯ ಮೂಲಕ ಕೇವಲ ಅವರ ಕಷ್ಟವನ್ನು ಮಾತ್ರ ನಾವು ಶೋ ಕೇಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಅವರ ಇಂಪಾರ್ಟೆನ್ಸ್ ಏನು ಅಂತ ನಾನು ಹೇಳ್ತಿರೋದು, ಅವರಿಗೆ ನಾವು ಸನ್ಮಾನ ಮಾಡ್ತಿರೋದಲ್ಲ, ಅವರನ್ನು ಗುರುತಿಸೋದು. ಸನ್ಮಾನ ಅನ್ನುವಂಥ ಪದ ನನಗೆ ಯಾಕೋ ಅಷ್ಟು ಸೂಟೇಬಲ್ ಅಂತ. ಅವರನ್ನು ಗುರುತಿಸುವಂಥ ಕೆಲಸವನ್ನ ನಾವು ಅವರಿಗೆ ವೇದಿಕೆಯಲ್ಲಿ ಮಾಡ್ತಾ ಇರುವಂಥದ್ದು. ಅವರು ಕೂಡ ಒಂದು ಪ್ರೌಡ್ ಫೀಲಲ್ಲಿ ಹೇಳಬೇಕು, ನಾನು ಇಷ್ಟು ಟನ್ ತ್ಯಾಜ್ಯವನ್ನ ಪ್ರತಿದಿನ ಪಚ್ಚನಾಡಿಗೆ ಕೊಡ್ತೇನೆ, ನಾನು ಇಷ್ಟು ಪೋಸ್ಟ್ ಕಾರ್ಡನ್ನು ಪ್ರತಿದಿನ ಮನೆ ಮನೆಗೆ ತಲುಪಿಸ್ತೇನೆ ಅನ್ನುವಂಥ ಇದು ಇದೆಯಲ್ಲ, ಅವರು ಸಮಾಜಕ್ಕೆ ದೇಶಕ್ಕೆ ಕೊಡ್ತಿರುವಂಥ ಸೇವೆ ಇದೆಯಲ್ಲ, ಅದು ಬಹಳ ದೊಡ್ಡ ಇಂಪಾರ್ಟೆಂಟ್. ಸೊ ಮತ್ತೆ ನಮ್ಮ ಸನ್ಮಾನ ಕೂಡ ನಾನು ಇದನ್ನು ಹೇಳಬೇಕು. ಹೀಗೆ ಉದ್ದಕ್ಕೆ 7 ಜನರನ್ನ ಕೂತ್ಕೊಳ್ಳಿಸಿ ಒಂದು ಶಾಲನ್ನು ಹಾಕೊಂಡು ಹೋಗಿ ಕಾರ್ಯಕ್ರಮವನ್ನು ಮುಗಿಸಿ ಸಭಾ ಕಾರ್ಯಕ್ರಮ ಮಾಡಿ ಅಂತ ಕಾರ್ಯಕ್ರಮದ ಪ್ಯಾಟರ್ನ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇದು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬರು ಕೂಡ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ಅವರ ಇಂಪಾರ್ಟೆನ್ಸ್ ನ ಬಗ್ಗೆ ಡಾಕ್ಯುಮೆಂಟರಿ ಪ್ಲೇ ಆಗುತ್ತೆ, ಅವರ ಮಾತುಗಳು ಅದರಲ್ಲೇ ಬರುತ್ತೆ. ಅದಾದ ನಂತರ ಅವರೊಬ್ಬರು ವೇದಿಕೆಗೆ ಹೋಗ್ತಾರೆ, ಅವರೊಬ್ಬರೇ ಆಸೀನರಾಗ್ತಾರೆ. ಬಂದಿರುವಂತ ಎಲ್ಲ ಅತಿಥಿಗಳು ಹಿಂದೆ ನಿಂತು ಅವರಿಗೆ ಸನ್ಮಾನವನ್ನು ಮಾಡ್ತಾರೆ, ಅವರು ಇಳಿದು ಹೋಗ್ತಾರೆ. ನಂತರ ಅವರದೇ ಒಂದಿಷ್ಟು ಎಲ್ಲ ತಂಡಗಳಲ್ಲೂ ಇಲ್ಲ, ಬೇರೆ ಬೇರೆ ತಂಡಗಳು ಅವರೇ ಡ್ಯಾನ್ಸ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಾರೆ. ಇದು ಒಟ್ಟು ಕಾರ್ಯಕ್ರಮದ ಫ್ಲೋ ಆಗಿರುತ್ತೆ. ಒಂದು 7 ಕ್ಯಾಟಗರಿಯನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಕೆಲವರು ಕೇಳಬಹುದು ಇನ್ನೂ ಕೂಡ ಇರಬಹುದು ಬೇರೆ ಬೇರೆ ಕ್ಯಾಟಗರಿ, ಆದ್ರೆ ನಮ್ಮ ವ್ಯಾಪ್ತಿಗೆ ಅಥವಾ ನಮ್ಗೆ ಎಷ್ಟು ಸಾಧ್ಯ ಇದೆ ಅದನ್ನು ನಾವು ಮಾಡ್ಬೇಕಾಗ್ಬೋದು. ಸಮಯದ ಮಿತಿಯನ್ನ ನೋಡ್ಕೊಂಡು ಇದ್ದದ್ರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಇದೊಂದು ನಾವು 5 ಗಂಟೆಗೆ ಶುರು ಮಾಡೋದು ಅಂತ ಅಂದ್ಕೊಂಡಿದ್ದೇವೆ. ಒಂದು 8:30 9 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿತದೆ. ಒಂದು 2:30 3 ಗಂಟೆಯ ಕಾರ್ಯಕ್ರಮ ಇದೆ. ಅದೇ ರೀತಿ ಕಾರ್ತಿಕ್ ಶೆಟ್ರು ಕೂಡ ಟೀಮ್ ಬ್ಲಾಕ್ ಅಂಡ್ ವೈಟ್ ನ ಒಬ್ರು ಸದಸ್ಯರು, ಜೊತೆಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಾ. ತಾವುಗಳು ಈ ಒಂದು ಸಂದರ್ಭಗಳಲ್ಲಿ ಹೋದಾಗ ಬಹಳಷ್ಟು ಶ್ರಮಿಕ ವರ್ಗದವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ, ಅವರೊಂದು ಡಾಕ್ಯುಮೆಂಟರಿ ಮಾಡಿದಾಗ, ಯಾರ ಒಂದು ಜೀವನ ತಮಗೆ ಬಹಳಷ್ಟು ಕಷ್ಟ ಅಂತ, ಶ್ರಮಿಕ ವರ್ಗದವರು ಬಹಳಷ್ಟು ಪ್ರತಿಯೊಬ್ಬರ ಜೀವನ ಕಷ್ಟ ಇರುತ್ತೆ, ಆದ್ರೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಅಥವಾ ತಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಈಗ ನಾವು ಡಾಕ್ಯುಮೆಂಟರಿ ಮಾಡ್ಲಿಕ್ಕೆ ಅಂತ ಹೋಗುವಾಗ ಪ್ರತಿಯೊಂದು ಕ್ಯಾಟಗರಿ ಅವರ ಮನೆಗೆ ಹೋಗಿ ನಾವು ಅಲ್ಲಿ ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿ ಅವ್ರದ್ದು ಏನು ಒಪಿನಿಯನ್ಸ್ ಇದೆ, ಏನು ಎಕ್ಸ್ಪೀರಿಯನ್ಸ್ ಇದೆ, ಅವ್ರದ್ದು ಕಷ್ಟಗಳೇನಿದೆ ಎಲ್ಲ ನಾವು ಅವರ ಮಾತುಕತೆಯಲ್ಲಿ ನಮಗೆ ಅರ್ಥ ಮಾಡುವಾಗಾಯ್ತು. ಸೊ ಒಬ್ಬೊಬ್ರು ಇದು ಒಂದೊಂದು ಸ್ಟೋರಿ, ಒಬ್ಬೊಬ್ರು ಇದು ಒಂದೊಂದು ಎಕ್ಸ್ಪೀರಿಯನ್ಸ್. ಸೊ ಇದನ್ನೆಲ್ಲ ಕೇಳುವಾಗ, ಇದನ್ನೆಲ್ಲ ನೋಡುವಾಗ ನಾವೇನೋ ಇವರ ಮುಂದೆ ಏನಿಲ್ಲ ಅಂತ ಹೇಳಿ ಅನಿಸ್ತು ನಮಗೆ. ಸೊ ಇವರ ಒಂದು ಕೆಲಸ ಏನಿದೆ, ಇವರ ಒಂದು ಸೇವೆ ಏನಿದೆ, ಇವರ ಮುಂದೆ ನಾವು ಏನೂ ಅಲ್ಲ ಅಂತ ಅನಿಸ್ತು. ಸೊ ಈಗ ನಾವು ಕಸ ಗುಡಿಸೋರು ಇದ್ರು. ಸೊ ಅವರ ಮನೆಗೆ ನಾವು ಡಾಕ್ಯುಮೆಂಟ್ರಿಗೆ ಅಂತ ಹೋಗುವಾಗ ಅವ್ರ ಕಣ್ಣಲ್ಲಿ ನೀರು ಬಂತು. ಅವರು ಹೇಳುವಂತ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಕಸ ಗುಡಿಸಿ, ನಾನು ಕಷ್ಟಪಟ್ಟು ಊರನ್ನು ಚಂದ ಕಾಣಿಸಿ ನನ್ನ ಮಗಳಿಗೆ ನಾನು LLB ಕಲಿಸ್ತಿದ್ದೇನೆ ಅಂತ ಹೇಳಿ. ಸೊ ಇಂಥದೆಲ್ಲ ಸ್ಟೋರಿ ನಮ್ಗೆ ತುಂಬಾ ಕೇಳಿಕ್ ಸಿಕ್ತು. ಕಸ ಗುಡಿಸಿ ಮಗಳಿಗೆ LLB ಕಲಿಸುವಂತ. ಸೊ ಅವರ ಒಂದು ನಾವು ಗುರುತಿಸಿದಂತ ಖುಷಿ ಅವರ ಕಣ್ಣಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಕ್ತು. ಸೊ ಇದೊಂದು ನಮ್ಗೆ ತುಂಬಾ ಖುಷಿಯಾದಂತ ವಿಷಯ. ಮತ್ತೆ ಇನ್ನೊಂದು ನಾವಿಲ್ಲಿ ಗಮನಿಸಬೇಕು ನಿತಿನ್, ಈಗ ಇದು ಒಂದು ಕ್ಯಾಟಗರಿ ಬಗ್ಗೆ ಅವರು ಹೇಳಿದ್ರು. ಇನ್ನು ನಾವು ಈ 12 ಕ್ಯಾಟಗರಿ ಅದರಲ್ಲಿದೆ. ಒಂದು ನಮ್ಮ ಆರೋಗ್ಯ ಇಲಾಖೆ, ಒಂದು ನಮ್ಮ ದಾದಿಯರು, ನರ್ಸ್ಗಳು ಮಾಡುವಂತ ಕೆಲಸ, ಅದು ಬಹಳ ದೊಡ್ಡದು. ಅದ್ರ ಜೊತೆಗೆ ಇನ್ನೊಂದು ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂತದ್ದು ಈ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು. ಸುಮಾರು 1,000ಕ್ಕಿಂತಲೂ ಹೆಚ್ಚು ಪೋಸ್ಟ್ ಮಾರ್ಟಮ್ ಅನ್ನು ಅವರು ಮಾಡಿದ್ದಾರೆ. ಹೆಚ್ಚು ಪೋಸ್ಟ್ ಮಾರ್ಟಮ್ ಅನ್ನು ಅವರು ಮಾಡಿದ್ದಾರೆ. ನಾನು ಹೇಳೋದು ಈ ಕೆಲಸ ಎಲ್ರಿಗೂ ಆಗೋದಿಲ್ಲ ಅಂತ. ನಮ್ಗೆ ಕೆಲವೊಮ್ಮೆ ರಕ್ತ ನೋಡಿದ್ರೇನೆ ತಲೆ ಸುತ್ತು ಬರುತ್ತೆ. ಸೊ ಅಂತ ಒಂದು ಸ್ಥಿತಿಯಲ್ಲಿ ಆ ಮೃತದೇಹಗಳನ್ನ ಸೀಳೋದು, ಆ ಕೆಲಸ ಇದೆಯಲ್ಲ, ಅದು ಸಾಮಾನ್ಯವಾದಂಥದ್ದಲ್ಲ. ಅದು ಎಲ್ರಿಗೂ ಮಾಡ್ಲಿಕ್ಕೂ ಕಷ್ಟ. ಅವ್ರು ಹೇಳ್ತಾರೆ, ಚಿಕ್ಕ ಮಕ್ಕಳನ್ನು ನೋಡಿದ್ದೇವೆ, ಏಜ್ನವರನ್ನು ನೋಡಿದ್ದೇನೆ, ಆ ಟೈಮಲ್ಲಿ ಆ ಸೀಳೋದು, ಪೋಸ್ಟ್ ಮಾರ್ಟಮ್ ಅನ್ನು ಮಾಡೋದು ಹೇಳಿದ್ರೆ ಅದು ಸಣ್ಣದಲ್ಲ ಅಂತ. ಹಾಗೆ ಸ್ಮಶಾನದಲ್ಲಿ ಕೆಲಸ ಮಾಡುವವರು, ಸೊ ಅದಕ್ಕೂ ಕೂಡ ಒಂದು ಅವರೇ ಹೇಳ್ತಾರೆ ವಿಡಿಯೋದಲ್ಲಿ, ಐಕೊಂದು ಧೈರ್ಯ ಬೋರ್ಡು ಅಲ್ವಾ. ಈ ನಮ್ಗೆ ಯಾವಾಗಲೂ ಈ ಹೆಣ ಅನ್ನುವಂಥದ್ದು ಅಥವಾ ಅದು ನಂತರದ ಏನಿದೆ ಪ್ರೋಸೆಸ್ಗಳು, ಅದು ಒಂದು ರೀತಿಯಲ್ಲಿ ಭಯವನ್ನು ಹುಟ್ಟಿಸುವಂಥದ್ದು. ಸ್ಮಶಾನ ಅನ್ನುವಂಥದ್ದೇ ನಮಗೆ ಭಯವನ್ನು ಹುಟ್ಟಿಸುವಂಥದ್ದು. ಅಲ್ಲೇ ತನ್ನ ಜೀವನವನ್ನು ಕಳೀತಾ, ಅಲ್ಲೇ ಇದ್ದು ಇಷ್ಟು ವರ್ಷಗಳಿಂದ ಇದನ್ನು ಮಾಡ್ತಾ ಬರ್ತಿರುವಂಥ ಒಂದು ಕೆಲಸ ಇದೆಯಲ್ಲ, ಆ ಒಂದು ಅಂತಿಮ ಸಂಸ್ಕಾರಕ್ಕೆ ಒಂದು ಘನತೆಯನ್ನ ಕೊಡುವಂಥದ್ದು ಇದೆಯಲ್ಲ, ಅದಾಗೋದು ಸ್ಮಶಾನದಲ್ಲಿ ಕೆಲಸ ಮಾಡುವವರಿಂದ. ಸೊ ಹೀಗಿರುವಾಗ ಈ ಎಲ್ಲ ಕೆಲಸಗಳು ಅದು ಸಾಮಾನ್ಯದ್ದಲ್ಲ ಅಂತ ನನಗೆ
ಅನ್ಸೋದು ನಿಜ. ಈ ಒಂದು ಮಾತು ಅಂತಿಮ ಸಂಸ್ಕಾರಕ್ಕೆ ಒಂದು ಘನತೆಯನ್ನ ಗೌರವವನ್ನು ಕೊಡಬೇಕು. ಒಬ್ಬ ಮನುಷ್ಯ ಯಾವ ರೀತಿ ಬದುಕಿದ್ದ, ಜೊತೆಗೆ ಯಾವ ರೀತಿ ಹೋಗ್ತಿದ್ದಾನೆ ಅದು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂತಿಮ ಸಂಸ್ಕಾರಕ್ಕೆ ಘನತೆಯನ್ನು ಕೊಡುವಂತಹ ವ್ಯಕ್ತಿ ಅವರ ಬಳಿಯೂ ಕೂಡ ಹೋಗಿದ್ದಾರೆ. ಅವರು ಏನ್ ಹೇಳಿದ್ದಾರೆ ನೋಡ್ಕೊ. ಯಾನ್ ಮಶವನೋಡು ಪುನಃ ಬರ್ತವೆ ಒಂದು ಎಣ್ಣ ಮನಸ್ಸದ ಆಲೋಚನೆ ಯಾನ್ ಮಲ್ಕೊಂಡು ದೇವರನೇ ಕೆಲಸ ಮಾತೇರಿಗಳ ಧೈರ್ಯ ಬರ್ಪುಂಡ ನೀ ಪುನಃ ಬರ್ತವನೇ ಧೈರ್ಯ ಬೋಡು ಪೋಡಿಗೆ ಬಿಡೋಡು ಯಾನ್ ಶಮ್ಮಯ್ಯವ ಜಯತೆ ಕಾರ್ಯಕ್ರಮ ಬರೋಂದಲ್ಲೇ ನಿಕುಲ ಬಲ್ಲೆ. ಇದು ಅಂತಿಮ ಸಂಸ್ಕಾರಕ್ಕೆ ಘನತೆಯನ್ನ ಗೌರವವನ್ನ ಕೊಟ್ಟಂತಹ ವ್ಯಕ್ತಿ. ಆ ವ್ಯಕ್ತಿ ಯಾರು, ಯಾವ ರೀತಿ ಸಿಕ್ಕಿದ್ರು, ಅವರ ಕತೆ ಏನು, ನಾನು ಇವತ್ತು ಸ್ವಲ್ಪ ಕೇಳಬೇಕು. ವೆರಿ ಇಂಟ್ರೆಸ್ಟಿಂಗ್. ನನಗೆ ಇದು ಏನು ಹೇಳ್ತಾರೆ, ಇವರು ಯಾರು, ಏನು ಕತೆ, ಎಲ್ಲಿ ಕೆಲಸ ಮಾಡ್ತಾರೆ, ಒಂದು ನಾಯಿಯನ್ನು ಕೂಡ ನೋಡಿದ್ವಿ. ಆ ಒಂದು ಬಾಂಧವ್ಯತೆ ಇರುತ್ತೆ. ನಾವು ಅಲ್ಲಿ ಹೋದಾಗ ಒಂದ್ಸಲ ಗೊತ್ತಾಗುತ್ತೆ. ತದನಂತರ ನಮ್ಮ ನೋಡ್ತಾ ಹೋದರೆ ಸರೌಂಡಲ್ಲಿ ಒಂದು 7 ಸ್ಮಶಾನಗಳು ಅಲ್ವಾ, ಒಂದು 7 ಸ್ಮಶಾನಗಳಿದೆ. ಸೊ ನಮ್ಮ ಸೆಲೆಕ್ಷನ್ ಹೇಗೆ ಮಾಡೋದು ಅನ್ನೋದು ಕೂಡ ಒಂದು ಪ್ರಶ್ನೆ ಇರುತ್ತೆ. ಯಾಕೆ ಹೇಳಿದರೆ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ನೋಡ್ತಾ ಹೋದರೆ ಅದು ಹಾಸ್ಪಿಟಲ್ ಇರ್ಬೋದು ಅಥವಾ ಅಂಚೆ ಇಲಾಖೆ ಇರ್ಬೋದು, ಅಲ್ಲಿನ ಮೇಲಧಿಕಾರಿಗಳಿಗೆ ಕೊಟ್ಟರೆ ಅವರು ತುಂಬ ವರ್ಷದಿಂದ ಕೆಲಸ ಮಾಡ್ತಿರುವಂಥ ಒಂದು ಮಾನದಂಡವನ್ನು ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಡ್ತಾರೆ. ಈ ಸ್ಮಶಾನ ಅಂತ ಹೇಳಿದ್ರೆ ನಾವೇ ಅದನ್ನು ಮಾಡಬೇಕಾಗುತ್ತೆ. ಸೊ 7ರಲ್ಲಿ ತುಂಬ ಹಿರಿಯರು ಯಾರಿದ್ದಾರೆ ಅಂತ ನಾವು ಹುಡುಕ್ತಾ ಹೋದಾಗ ನಮಗೆ ಶಕ್ತಿನಗರದ ಸ್ಮಶಾನಕ್ಕೆ ನಾವು ಹೋದ್ವಿ. ಅಲ್ಲಿ ಕೆಲಸ ಮಾಡುವಂಥವ್ರು ಪದ್ಮನಾಭಂಚನ್ ಕಕ್ಕೆಬೆಟ್ಟು ಅಂತ ಹೇಳಿ ಅವರು ಮಾತಾಡುವಂಥದ್ದೇ ಅವರ ಜೀವನದ ಒಂದು ಏನು ವಿಚಾರಗಳೇ ಅಷ್ಟಿದೆ ಅಂತ, ಅಷ್ಟು ನಾಲೆಜನ್ನು ಕೊಡುತ್ತೆ ಅಂತ. ಅವರು ಮಾಡಿದಂಥ ಕೆಲಸ, ಅವರು ಅದನ್ನ ಆ ಸ್ಮಶಾನವನ್ನು ಅಭಿವೃದ್ಧಿಪಡಿಸಿದಂಥ ರೀತಿ, ಅಂದ್ರೆ ಸ್ಮಶಾನಗಳು ನಿಮಗೆ ಸ್ಮಶಾನದ ರೀತಿಯಲ್ಲಿದ್ದರೆ ನಿಮಗೆ ಭಯವನ್ನು ಹುಟ್ಟಿಸೋದು, ಸ್ಮಶಾನಗಳು ದೇವಸ್ಥಾನಗಳ ರೂಪದಲ್ಲಿದ್ದರೆ ಸ್ವಲ್ಪ ಭಯ ಹೋಗ್ಬೋದು. ಸೊ ಅವರು ಆ ಸ್ಮಶಾನವನ್ನು ಆ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಸೊ ಹಾಗೆ ತುಂಬ ಈ ವಿಷಯಗಳ ಬಗ್ಗೆ ತುಂಬ ನಾಲೆಜ್ ಇದೆ ಅವರಿಗೆ, ನೋಡಿ. ಸೊ ನಾವು ನಮ್ಮ ಕ್ಯಾಮರಾವನ್ನು ಇಟ್ಕೊಂಡು ಅಲ್ಲಿ ಕೂಡ ಹೋದ್ವಿ. ಸಾಮಾನ್ಯವಾಗಿ ಸ್ಮಶಾನಕ್ಕೆ ಹೋಗುವಾಗ ಇರುವಂಥ ಒಂದಿಷ್ಟು ಅಳುಕುಗಳು ನಮ್ಮಲ್ಲೂ ಇತ್ತು. ಬಟ್ ಅವರು ಹೋಗಿ ಅಲ್ಲಿ ಮಾತಾಡಿದಂಥ ರೀತಿ, ಅವರ ಅನುಭವಗಳನ್ನು ಹೇಳಿದಂಥ ರೀತಿಯನ್ನು ನೋಡಿದಾಗ ಇದು ಭಯಪಡುವಂಥ ಜಾಗ ಅಲ್ಲ ಅಂತ ಕೆಲವೊಮ್ಮೆ ಅನಿಸೋದಿದೆ ಅಂತ. ಅಂದರೆ ಈ ಕಾರ್ಯಕ್ರಮದ ಮೂಲಕ ಹತ್ತಿರ ಹೋಗಿರೋದ್ರಿಂದ ನಮ್ಮ ಮನಸ್ಥಿತಿಗಳು ಕೂಡ ಒಂದಿಷ್ಟು ಬದಲಾಗುತ್ತೆ ಅಂತ. ಯಾಕೆಂತೇಳಿದ್ರೆ ನಾವು ಎಲ್ಲವನ್ನು ಕೂಡ ದೂರದಿಂದಲೇ ನೋಡಿದವರು. ಈಗ ಕಸ ಗುಡಿಸುವ ದೂರದಲ್ಲಿ ನೋಡಿ ಅವರು ಕಸ ಗುಡಿಸ್ತಾ ಇದ್ದಾರೆ. ಪೋಸ್ಟ್ ಮ್ಯಾನ್ ಒಮ್ಮೆ ಬರ್ತಾರೆ ಹೋಗ್ತಾರೆ. ಅಥವಾ ಯಾರು ಕೂಡ ಟ್ರಾಫಿಕ್ ಪೊಲೀಸ್ ಅನ್ನು ಕೂಡ ನಾವು ದೂರದಲ್ಲಿ ನೋಡ್ತೇವೆ. ನಮಗೆ ಫೈನ್ ಹಾಕಿದ್ರೆ ಏನು ಬೈಕೊಂಡು ನಾವು ಹೋಗ್ತೇವೆ. ಸೊ ಅದು ಬಿಟ್ಟರೆ ಬೇರೆ ಏನು ಸಂಬಂಧಗಳು ನಮ್ಮ ಜೊತೆ ಇರೋದಿಲ್ಲ. ಸೊ ಈ ಕಾರ್ಯಕ್ರಮದಿಂದಾಗಿ ಅವರೆಲ್ಲರ ಜೊತೆಗಿನ ಒಂದು ಸಂಬಂಧ ಬಹಳ ಹತ್ರ ಆಯ್ತು. ಎಸ್, ಟ್ರಾಫಿಕ್ ಪೊಲೀಸ್ ಒಮ್ಮೆ ನಿತಿನ್ ನೀವು ಆಲೋಚನೆ ಮಾಡಿ, ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಇಲ್ಲದೆ ಇರ್ತಿದ್ರೆ ಹೇಗಾಗ್ತಿತ್ತು? 1 ವೇ 2 ವೇಗಳು ಯಾವ್ದು ಇರ್ತಿರ್ಲಿಲ್ಲ, ಹೇಗೆ ಬೇಕು ಹಾಗೆ ಹೋಗ್ತಿದ್ರ ಅಂತ ಅಲ್ವಾ? ಹೋಗುವ ಜಾಗದಲ್ಲಿ ಬರ್ತಾ ಇದ್ರು, ಬರುವ ಇದರಲ್ಲಿ ಹೋಗ್ತಿದ್ರು. ಹೆಲ್ಮೆಟ್ ತಲೆಯಲ್ಲಿ ಒಂದು ಇರ್ತಿರ್ಲಿಲ್ಲ. ಎಂತೆಲ್ಲ ಆಗ್ತಿತ್ತು ಅಂತ. ಎಷ್ಟೇ ಫೈನ್ ಹಾಕ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆದ್ರು, ಅಥವಾ ರೂಲ್ಸ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಆದ್ರು ಒಂದಿಷ್ಟಾದ್ರೂ ನಮ್ಮ ದೇಶದಲ್ಲಿ ಟ್ರಾಫಿಕ್ ಅವಘಡಗಳು ಕಡಿಮೆ ಆಗ್ತಿದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳೇಬೇಕು. ಯಾಕೆಂದರೆ ಒಂದು ವ್ಯವಸ್ಥೆ ಸುಧಾರಬೇಕು ಅಂತ ಹೇಳಿದ್ರು. ಒಂದು ವೇಳೆ 1-2 ದಿವಸ ಟ್ರಾಫಿಕ್ ಪೊಲೀಸ್ ಇಲ್ಲದೆ ಇರುವಂಥ ಒಂದು ಸ್ಥಿತಿಯನ್ನು ಗಮನಿಸಿದ್ರೆ ಅವರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ಅದು ಕೋವಿಡ್ನ ಸಮಯದಲ್ಲಾಗಿರ್ಬೋದು, ಅಥವಾ ಯಾರಾದರೂ VIP-ಗಳು ಬರುವಂಥ ಸಮಯದಲ್ಲಿ ಟ್ರಾಫಿಕನ್ನು ನೋಡುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಅವ್ರು ಬಿಸಿಲಲ್ಲಿ ಮಳೆಯಲ್ಲಿ ನಿಂತು ನಮಗೆ ಸೇವೆಯನ್ನು ಮಾಡ್ತಿರುವಂಥ ಬಹಳ ಒಂದು ವರ್ಗ. ಹೌದು, ನಾವು ಕೆಲವೊಮ್ಮೆ ನಮಗೆ ಏನು ಕೋಪ ಬೇಸರ ಎಲ್ಲ ಬರುತ್ತೆ. ಯಾಕೆಂದರೆ ನಮಗೆ ಫೈನ್ ಬಿದ್ದಾಗ ಅದು ಸಾಮಾನ್ಯ. ಸೊ ಆದರೂ ಕೂಡ ಅವರು ಮಾಡುವಂಥ ಕೆಲಸ ಇದೆಯಲ್ಲ, ಅದಕ್ಕೆ ನಾವು ಹಾಕಿರುವಂಥದ್ದು. ಅವರು ಏನು ನಮ್ಮ ನಗರ ಸೇನಾನಿಗಳು ಅಂತ, ಸುಗಮ ಸಂಚಾರದ ನಗರ ಸೇನಾನಿಗಳು ಅಂತ. ಸೊ ಹೀಗಿರುವಾಗ ಅವರ ಕೆಲಸ ಬಹಳ ಅಗತ್ಯ ಅಂತ ನಮ್ಗೆ ಅನಿಸಿತ್ತು. ಸೊ ಅವರನ್ನು ಕೂಡ ಸೆಲೆಕ್ಟ್ ಮಾಡಿ. ಮೊನ್ನೆ ACP ಅವರ ಬಳಿ ಹೋಗುವಾಗ ಅವರೊಂದು ಮಾತು ಹೇಳಿದ್ರು, ಈಗ ಫೈನ್ ಕಟ್ಟುವವರಿಗೆ ಬೇಸರ ಅಂತ ಹೇಳಿ ಆಗ್ಬೋದು, ಆದ್ರೆ ನಾವು ಒಂದು ಜೀವ ಉಳಿಸಿದ್ದೇವೆ ಅಂತ ಹೇಳಿ ಒಂದು ಹೆಮ್ಮೆ ನಮಗೆ ಇದೆ ಅಂತ ಸಂತೋಷ ಇದೆ. ಇಲ್ಲಿ ನಮ್ಮ ಸಾರಿಗೆ ಸಿಬ್ಬಂದಿಗಳು, ಸಂಚಾರಿ ಪೊಲೀಸರು, ಆರೋಗ್ಯಕರ್ತರು, ಕಾರ್ಯಕರ್ತರು, ಜೊತೆಗೆ ಸ್ಮಶಾನದಲ್ಲಿ ಕೆಲಸ ಮಾಡುವವರು, ಲೈನ್ ಮ್ಯಾನ್ಗಳು, ಇವರೆಲ್ಲರನ್ನು ಕೂಡ ಇವರುಗಳು ಗುರುತಿಸ್ತಾ ಇದ್ದಾರೆ. ಇವೆಲ್ಲರ ಜೊತೆಗೆ ಮತ್ತೊಬ್ರು ಸ್ವಚ್ಛತಾ ಕರ್ಮಿಗಳು, ಮತ್ತೊಬ್ರು ಶ್ರಮಿಕ ವರ್ಗದವರ ಅವರ ಒಂದು ಭಾವನೆ, ಅವರ ಒಂದು ಮಾತುಗಳು ಬರ್ತಾ ಇದೆ. ನೋಡ್ಬೋದು. ಕೆಲಸ ಅಂತ ಹೇಳಿದರೆ, ಲೈನ್ಮ್ಯಾನ್ ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಭಾರಿ ಡೇಂಜರ್ಸ್ ಕೆಲಸ. ಮಳೆಗಾಲದಲ್ಲಿ ಅಂತೂ ಹೇಳೋದು ಬೇಡ. ಆಚೆಯಿಂದ ಈಚೆಯಿಂದ ಮರ ಬಿತ್ತು, ಕಂಬ ಬಿತ್ತು,
ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದಕ್ಕೆ ದೇವರ ದಯೆಯಿಂದ ನನಗೆ ಕೆಲಸ ಮಾಡಿದ್ದೇನಂತ ಎಂಬ ಮನಸ್ಸಿನಲ್ಲಿ ತೃಪ್ತಿ ಇದೆ. ಶ್ರಮ ಏವ ಜಯತೆ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೇನೆ. ನೀವು ಕೂಡ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಎಸ್, ಇದು ಲೈನ್ ಮ್ಯಾನ್ಗಳಾದರೆ ಇನ್ನೊಂದು ಕಡೆ ಪೋಸ್ಟ್ ಮ್ಯಾನ್ಗಳು ಕೂಡ. ಪೋಸ್ಟ್ ಮ್ಯಾನ್ಗಳು ಈ ಹಿಂದೆ ಭಾಳಷ್ಟು ನಾವು ನೋಡ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬದಲಾಗ್ತಾ ಇದೆ ಅನ್ನೋದು. ಪೋಸ್ಟ್ ಮ್ಯಾನ್ಗಳು ಕೂಡ ಅವರ ಜೀವನ ಈಗ ಹೇಗಿದೆ ಅನ್ನುವಂಥದ್ದು. ಸೊ ಅದು ಕೂಡ ನಾಳೆ ನಮಗೆ ಗೊತ್ತಾಗುತ್ತೆ. ಪೋಸ್ಟ್ ಮ್ಯಾನ್ ಒಬ್ಬರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ನನ್ನದು ಊರೂರು ಸುತ್ತುವ ಕೆಲಸ. ನನಗೆ ಈ ಕೆಲಸದಲ್ಲಿ ತುಂಬ ಸಂತೋಷ ಇದೆ. ಪೋಸ್ಟ್ ಮ್ಯಾನ್ ಆದವರು ಜನರ ಕುಂದುಕೊರತೆಗಳನ್ನು ಆಲಿಸಿ ಜನರಿಗೆ ಬೇಕಾಗುವ ಸವಲತ್ತನ್ನು, ಅಂಚೆ ಇಲಾಖೆಯಲ್ಲಿ ಸಿಗುವ ಸವಲತ್ತನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದರೆ ಜನರಿಗೆ ಒಳ್ಳೆಯದು. ನಾನು ಶ್ರಮಯೇವ ಜಯತೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ, ನೀವು ಕೂಡ ಬನ್ನಿ. ಇದು ದಿನನಿತ್ಯ ಎದುರು ನೋಡ್ತಾ ಇದ್ದಂತಹ ಆಪ್ತ ಅತಿಥಿ. ಈ ಹಿಂದೆ ಭಾಳಷ್ಟು ನಾವು ಕಾಯ್ತಾ ಇದ್ವಿ, ನಾನು ಆಗಲೇ ಹೇಳಿದಾಗೆ. ಈಗ ಪೋಸ್ಟ್ ಮ್ಯಾನ್ಗಳು, ಆ ಪೋಸ್ಟ್ ಮ್ಯಾನ್ಗಳನ್ನು ಗುರುತಿಸುವಂತಹ ಪ್ರಯತ್ನ ಆಗ್ತಾ ಇದೆ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತಂಡದಿಂದ. ಏನು ಹೇಳ್ತಾರೆ ಅಭಿಷೇಕ್? ಈಗ ಡಿಜಿಟಲೀಕರಣ ಆಗಿದೆ, ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಬಂದು ಆ ಪತ್ರ ವ್ಯವಹಾರ ಅನ್ನೋದು ತುಂಬ ಕಡಿಮೆ ಆಗಿದೆ. ಒಂದು ಸಮಯದಲ್ಲಿ ಪೋಸ್ಟ್ ಮ್ಯಾನ್ ಹೇಳಿದ ರೀತಿಯಲ್ಲಿ ಕಾಯ್ತಾ ಇದ್ರು ಅಂತ. ಅದು ಮಗನ ಎಲ್ಲೋ ದೂರದ ಊರದಲ್ಲಿದ್ದಂಥ ಮಗನ ಒಂದು ಮನಿ ಆರ್ಡರ್ ಬರುತ್ತಾ, ಅಥವಾ ಇನ್ನೇನಾದ್ರೂ ಮದುವೆಯ ಕಾಗದ ಬರುತ್ತಾ, ಫೋಟೋ ಬರುತ್ತಾ, ಅಥವಾ ನಾನು ಕ್ಷೇಮ ನೀನು ಕ್ಷೇಮ ಅನ್ನುವಂಥ ಕ್ಷೇಮ ಸಮಾಚಾರದ ಪತ್ರಗಳು ಬರುತ್ತಾ, ಅದೊಂದು ಸಂಬಂಧಗಳಿದೆಯಲ್ಲ. ಅವರು ಪೋಸ್ಟ್ ಮ್ಯಾನ್ ಹೇಳೋದಿದೆ. ಅವರು ಮೊದಲೆಲ್ಲ ಒಂದು ದಿನಕ್ಕೆ 400ರಿಂದ 500 ಮನೆಗಳಿಗೆ ಹೋಗ್ತಿದ್ರು ಅಂತ. ಕೆಲವು ಕಡೆಗಳಲ್ಲಿ ಪೋಸ್ಟ್ ಮ್ಯಾನ್ ಈ ಸ್ವಲ್ಪ ಶಿಕ್ಷಣ ಕಡಿಮೆ ಇದ್ದವರ ಮನೆಯಲ್ಲಿ ಅವರೇ ಓದಿಯೂ ಹೇಳ್ತಿದ್ರು ಆ ಲೆಟರಲ್ಲಿ ಏನಿದೆ ಅಂತ. ಆ ಪೋಸ್ಟ್ ಮ್ಯಾನ್ ಏನು ಹೇಳಿದ್ರು ಕೂಡ ಸತ್ಯನೇ ಆ ಮನೆಯವರಿಗೆ. ಅಷ್ಟೇ ಅಲ್ಲ, ಆ ಮನೆಯವರು ಹೇಳಿದಂಥ ರಿಪ್ಲೈಯನ್ನು ಇವರೇ ಬರೆದು ತಂದು ಪೋಸ್ಟ್ ಡಬ್ಬಿಗೆ ಹಾಕ್ತಿದ್ರು. ಈಗ ಅದು ಬದಲಾಗಿರ್ಬೋದು. ಆ ಸಮಯದಲ್ಲಿ ಬಹಳ ದೊಡ್ಡ ಮಾಧ್ಯಮದ ಕೆಲಸವನ್ನ ಈ ಪೋಸ್ಟ್ ಮ್ಯಾನ್ಗಳು ಮಾಡ್ತಾ ಇದ್ರು. ಸೊ ಈಗ ಅವರಿಗೆ ಏನು ನಮ್ಮ ಬ್ಯಾಂಕ್ನ ಒಂದಿಷ್ಟು ಲೆಟರ್ಗಳ ಅಥವಾ ಇನ್ನೊಂದು ಅದು ಏನು ಬರ್ತಾ ಇರುತ್ತೆ. ಈಗಲೂ ಕೂಡ ಅವರ ಕೆಲಸ ಇದೆ, ಅದೇ ಬೇರೆ ಬೇರೆ ರೀತಿಯಲ್ಲಿ ಅದು ಬದಲಾವಣೆ ಆಗಿದೆ. ಆದರೆ ಆ ಸಮಯದಲ್ಲಿ ಆ ಕಾಲಘಟ್ಟದಲ್ಲಿ ಮಾಡಿದಂಥ ಕೆಲಸ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ. ಒಬ್ಬ ಹಿರಿಯ ಪೋಸ್ಟ್ ಮ್ಯಾನ್ ನಮಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಪೋಸ್ಟಲ್ ಇಲಾಖೆಯವರು. ಸೊ ಅವರನ್ನು ಗುರುತಿಸುವಂಥ ಕೆಲಸವನ್ನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಸ್ ಡ್ರೈವರ್ ಆದ್ರೆ ಸಾಧಾರಣ ಕೆಲಸ ಅಲ್ಲ. ಒಂದು ಟ್ರಿಪ್ನಲ್ಲಿ 40-80 ಜನ ಕೊಂಡೋಗಿ ಅವರವರ ಲಾಸ್ಟ್ ಸ್ಟಾಪ್ಗೆ ಎಲ್ಲ ಬಿಡ್ತೇವೆ. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ. ಹಾಗೆ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ನನಗೆ 42 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಬಸ್ನಲ್ಲಿ. ಬಸ್ಸಿಗೆ ಸೇರುವಾಗ ನಾನು 7 ಪೈಸೆ ಇತ್ತು. ಕಂಡಕ್ಟರ್ ಆದ ಒಂದು ಒಳ್ಳೆ ಮನಸ್ಸಿನಾಗಿರ್ಬೇಕು, ಪ್ಯಾಸೆಂಜರ್ ಗಲಾಟೆ ಮಾಡಬಾರ್ದು. ಸಮ ಮೇ ಜಯತೆ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ನೀವು ಕೂಡ ಎಲ್ಲರೂ ಬರಬೇಕು. ಓಕೆ, ಇದು ಬಸ್ ಕಂಡಕ್ಟರ್ ಶ್ರಮಿಕ ವರ್ಗದವರು ಒಳ್ಳೆಯ ಪಾತ್ರವನ್ನ ನಮ್ಮ ಸಮಾಜದಲ್ಲಿ ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿಗಳು. ಯಾವ ರೀತಿ ಅಂತ ಬಂದಾಗ ನಮ್ಮ ಮಂಗಳೂರಿನಲ್ಲಿ ಈ ಒಂದು ಸಿಟಿ ಬಸ್ ವ್ಯವಸ್ಥೆ ಏನಿದೆ, ಖಾಸಗಿ ಬಸ್ ವ್ಯವಸ್ಥೆ ಏನಿದೆ, ಬಹಳಷ್ಟು ಒಂದು ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ದೇಶದಾದ್ಯಂತ. ಇದೆಲ್ಲವೂ ಕೂಡ ನೋಡಿದಾಗ ಇವರುಗಳನ್ನ ಗುರುತಿಸುವಂತಹ ಒಳ್ಳೆ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಒಟ್ಟು ಎಷ್ಟು ವಿಭಾಗಗಳಲ್ಲಿ ಆಗ್ತಾ ಇರುವಂತದ್ದು, ಜೊತೆಗೆ ಎಷ್ಟು ಜನರು ಸೇರ್ತಾರೆ ಅಲ್ಲಿ, ಅಂದ್ರೆ ಶ್ರಮಿಕ ವರ್ಗದವರು? ಓಕೆ, ಒಟ್ಟು 7 ಕ್ಯಾಟಗರಿಯನ್ನು ಮಾಡಿದ್ದೇವೆ. ಕೆಲವುದರಲ್ಲಿ 2 ಜನರಿರ್ತಾರೆ, ಇನ್ನು ಹೆಚ್ಚಿನ ಕ್ಯಾಟಗರಿಗಳಲ್ಲಿ ಒಬ್ಬರೇ ಇರ್ತಾರೆ. ಅಂದ್ರೆ ನಾವು ಮಾಡ್ತಿರೋದು ಆ ಒಬ್ಬ ವ್ಯಕ್ತಿಗೆ ಅಂತ ನಾವು ಮಾಡ್ತಾ ಇಲ್ಲ, ಆ ಪೂರ್ತಿ ಸಮುದಾಯದ ಪರವಾಗಿ ಒಬ್ಬರಿಗೆ ನಾವು ಮಾಡ್ತಿರೋದು. ಈಗ ನಮ್ಮ ಡಾಕ್ಯುಮೆಂಟರಿಗಳು ಕೂಡ ಅದು ಪೂರ್ತಿ ವೃತ್ತಿಯ ಬಗೆಗೆ ಇರುತ್ತೆ, ಒಂದು ಅವರ ಅನಿಸಿಕೆ ಇರುತ್ತೆ. ಇದು ಒಟ್ಟು ಕಾರ್ಯಕ್ರಮದ ರೂಪುರೇಷೆ ಆಗಿರ್ತದೆ. ಇನ್ನು ಆ ಇಲಾಖೆಯಿಂದ ಒಂದಿಷ್ಟು ಕೆಲಸವನ್ನ ಮಾಡುವವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾರೆ. ವಿದ್ಯಾರ್ಥಿ ಸಮೂಹ ನಮ್ಮ ಜೊತೆ ಸೇರಿಕೊಳ್ಳುತ್ತೆ. ಹಾಗೆ ನಮ್ಮ ಮಂಗಳೂರಿನ ಜನತೆ, ಇದು ಪ್ರಮುಖವಾಗಿರುವಂಥದ್ದು. ಇನ್ನು ಅತಿಥಿಗಳು, ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದವರು, ಹಿಂದಿನಿಂದಲೂ ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಏನು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿದಂಥ ನಮ್ಮವರಿದ್ದಾರೆ. ಸೊ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಇದು ಒಟ್ಟು ಕಾರ್ಯಕ್ರಮದ ರೂಪುರೇಷೆ. ಜೊತೆಗೆ ಪ್ರೀತಮ್ ಕುಂದರ್ ಅವರು, ತಾವು ಕೂಡ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ಸಂದರ್ಭ, ನಾಳೆ ಈ ಕಾರ್ಯಕ್ರಮ ನಡೀತಾ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ನ ಈ ಒಂದು ಕಾರ್ಯಕ್ರಮ. ತಮ್ಮ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಬ್ಯುಸಿ ಇರ್ತೀರಾ? ಹೇಗೆ ಯುವಕರು ಈ ಒಂದು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಪ್ರಶ್ನೆ. ಯಾಕಂದ್ರೆ ಬಹಳಷ್ಟು ಬ್ಯುಸಿ ಇದ್ದಾರೆ, ಇಂಥ ಒಂದು ಕೆಲಸ ಕಾರ್ಯಗಳಿಗೆ ಟೈಮ್ ಕೊಡಬೇಕು, ಆದ್ರೂ ಕೂಡ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತೀವಿ? ಈಗ ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ, ಅಂದ್ರೆ ನಾನು ಬರುವಂತದ್ದು ವಾರಕ್ಕೆ ಒಮ್ಮೆ ಮಂಗಳೂರಿಗೆ. ಶನಿವಾರ ಬಂದ್ರೆ ಸೋಮವಾರ
ಮತ್ತು ರಿಟರ್ನ್ ಮೂಡುಬಿದ್ರಿಗೆ ಹೋಗ್ತೇನೆ. ಬಟ್ ಆ ಟೈಮಲ್ಲಿ ಒಂದು ಕಾಲ್ಸ್ ಥ್ರೂ ಕಮ್ಯುನಿಕೇಷನ್ಸ್ ಇರ್ತಾ ಇತ್ತು. ಮತ್ತು ಶನಿವಾರ ಮತ್ತು ಆದಿತ್ಯವಾರ ಇದರಲ್ಲಿ ನಾವು ಪೂರ್ತಿಯಾಗಿ ತೊಡಗಿಸ್ಕೊಳ್ತಾ ಇದ್ವಿ. ಮತ್ತು ಈಗ ಸೋಷಿಯಲ್ ಮೀಡಿಯಾ ತುಂಬ ವಾಸ್ಟ್ ಆಗಿದ್ದ ಕಾರಣ ಈಗ ಕನೆಕ್ಷನ್ಗೆ ಏನು ತೊಂದರೆ ಆಗ್ತಿರಲಿಲ್ಲ. ಮತ್ತು ಏನಾದರೂ ಅರ್ಜೆಂಟ್ ಇರ್ತಾ ಇದ್ದರೆ ಮೂಡುಬಿದ್ರೆಯಿಂದ ಮಂಗಳೂರಿಗೆ ಏನು ಅದು ಜಸ್ಟ್ 45 ನಿಮಿಷ ವೆಹಿಕಲಲ್ಲಿ. ಸೊ ಹಾಗೆ ಟ್ರಾವೆಲ್ ಮಾಡ್ತಾ ಈ ಶ್ರಮ ಜಯತೆಗೆ ನಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಅಮರ್ ಜವಾನ್ ಕಾರ್ಯಕ್ರಮ ತಾವುಗಳು ಮಾಡಿದಂತಹ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿ ಯಶಸ್ಸು ಕಂಡಿತ್ತು. ಇದರಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂತದ್ದೇ ಒಂದು ಯಶಸ್ಸು ಬರುತ್ತೆ ಅನ್ನೋದು ಹೇಗೆ ಅನ್ನೋದು ಬರುತ್ತೆ. ಯಾಕಂದ್ರೆ ಆ ಸಂದರ್ಭ ನಾನು ಕೂಡ ನೋಡಿದ್ದೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಹಳಷ್ಟು ಜನರು ಕುಳಿತುಕೊಂಡಾಗ ಆ ವಿದ್ಯಾರ್ಥಿಗಳ ಕಣ್ಣಂಚಲಲ್ಲಿ ಒಂದು ಡ್ರಾಪ್ ಕಣ್ಣೀರು ಹರಿದು ಹೋಗಿತ್ತು ಆ ಸಂದರ್ಭ. ಅಂತ ಒಂದು ಭಾವನಾತ್ಮಕವಾದಂತಹ ಕಾರ್ಯಕ್ರಮವನ್ನ ಆ ಸಂದರ್ಭ ಮಾಡಿದಂತಹ ತಂಡ ಅಮರ್ ಜವಾನ್. ತದನಂತರ ಕೋವಿಡ್ ಬಂತು, ಹಾಗಾಗಿ ಬಹಳಷ್ಟು ಗ್ಯಾಪ್ ತೆಗೆದುಕೊಂಡು ಮಾಡ್ತಾ ಇರುವಂತಹ ಮತ್ತೊಂದು ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಸೊ ಹಾಗಾಗಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾಳಿನ ದಿನ ನಾವುಗಳು ಅಲ್ಲಿ ಬಂದಾಗ? ಈಗ ಅಮರ್ ಜವಾನ್ ಏನು ಒಂದು ಸಮಾಜದ ಮೇಲೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಮೇಲೆ ಒಂದು ಇಂಪ್ಯಾಕ್ಟ್ ಬಿದ್ದಿದೆ, ಅದೇ ಇಂಪ್ಯಾಕ್ಟ್ ಇನ್ನೂ ಕೂಡ ನಮಗೆ ಒಳ್ಳೆಯ ರೀತಿಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಮ್ ಅಂದರೆ ಇಂಥ ಕಾರ್ಯಕ್ರಮ ಮಾಡುವವರು ಅಂತ ಹೇಳಿ ಗುರುತಿಸುವಂತೆ ಆಗ್ತದೆ ಅಂತ ಹೇಳಿ ನಮ್ಮ ಒಂದು ಅಪೇಕ್ಷೆ ಇದೆ. ಏನು ಅಮರ್ ಜವಾನ್ ಒಂದು ಕಾರ್ಯಕ್ರಮ ಒಂದು ಮೈಲ್ ಸ್ಟೋನ್ ಆಗಿ ಸೆಟ್ ಆಗಿದೆ ನಮ್ಮ ಟೀಮಿಗೆ, ಅದೇ ರೀತಿ ಈ ಶ್ರಮವೇ ಜಯತೆ ಕೂಡ ಆ ಇಂಪ್ಯಾಕ್ಟ್ ಅನ್ನು ಈ ಸಮಾಜದ ಮೇಲೆ ಇರ್ತದೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಜೊತೆಗೆ ಅಭಿಷೇಕ್ ಅವರು ಈ ಒಂದು ಕಾರ್ಯಕ್ರಮ ಯುವಕರು ಸೇರಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ ಬಂದಾಗ ಬಹಳಷ್ಟು ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ತಾವುಗಳು ಕೂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತವ್ರು, ತಾವು ಕೂಡ ಉದ್ಯಮಿ ಆಗಿದ್ದೀರಾ, ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯುವಕರು ಮುಂದೆ ಬಂದಿದ್ದಾರೆ, ಸಮಾಜ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸಂದೇಶಗಳನ್ನ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅವರುಗಳು ಕೂಡ ಅವರ ಕಾಲ ಮೇಲೆ ನಿಂತಿದ್ದಾರೆ, ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನುವಂಥದ್ದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಚಾಲೆಂಜಸ್ಗಳು ಅಂತ ಬಂದಾಗ ಖರ್ಚು ವೆಚ್ಚಗಳು, ಎಲ್ಲರನ್ನ ಸೇರಿಸುವಂಥದ್ದು, ಸಹಕರಿಸುವಂಥದ್ದು. ಯಾಕಂದ್ರೆ 3 ಜನರು ಸೇರಿದಂತಹ ತಂಡ ಏನಿದೆ, ಈಗ 100 ಯುವಕರು ಒಟ್ಟು ಸೇರಿದ್ದಾರೆ. ಯಾಕಂದ್ರೆ ಒಳ್ಳೆಯ ಪರಿಕಲ್ಪನೆ ಇದೆ ಅನ್ನುವಂಥದ್ದು. ಹೇಗೆ ನಿಭಾಯಿಸ್ತಾ ಇದ್ದೀರಾ ಆ ತಂಡವನ್ನು? ಎಸ್, ಈಗ ತಾನೇ ಪ್ರೀತಮ್ ಹೇಳಿದ್ರು ಏನು ನಿರೀಕ್ಷೆ ಅಂತ ನೀವು ತಾನೇ ಕೇಳಿದ್ರಿ. ನಿರೀಕ್ಷೆ ಇಷ್ಟೇ ನಮ್ಮದು. ಈ ಕಾರ್ಯಕ್ರಮದ ಆದಿತ್ಯವಾರ ಕಾರ್ಯಕ್ರಮ ಆದರೆ ಸೋಮವಾರದ ದಿವಸ ನಿಮ್ಮ ಮನೆಯ ತ್ಯಾಜ್ಯವನ್ನು ಸಂಗ್ರಹ ಮಾಡಲಿಕ್ಕೆ ಪೌರ ಕಾರ್ಮಿಕರು ಬಂದಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಮನಸ್ಥಿತಿಯಲ್ಲಿ ಇವರ ಇಂಪಾರ್ಟೆಂಟ್ ಸಮಾಜಕ್ಕೆ ತುಂಬ ಇದೆ ಅನ್ನುವಂಥದ್ದೊಂದು ಮನವರಿಕೆ ಆದರೆ, ಪೋಸ್ಟ್ ಮ್ಯಾನ್ ಅನ್ನು ನೋಡಿದಾಗ, ಲೈನ್ ಮ್ಯಾನ್ ಅನ್ನು ನೋಡಿದಾಗ ಆ ಒಂದು ತಿಳುವಳಿಕೆ ಮನಸ್ಸಿನಲ್ಲಿ ಬಂದರೆ ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಅಂತ ನಾವು ಅಂದ್ಕೊಳ್ತೇವೆ. ಅದಕ್ಕೆ ದೊಡ್ಡ ಇಂಪ್ಯಾಕ್ಟ್ ಬೇರೆ ಯಾವುದು ಕೂಡ ಬೇಡ ಅಂತ ನಮ್ಮ ಅನಿಸಿಕೆ. ಮತ್ತೆ ಆಗ್ತಾನೆ ಹೇಳಿ, ನಾವು 4 ಜನ, ಇನ್ನೊಬ್ರು ಕಿರಣ್ ಇದ್ದಾರೆ, 4 ಜನ ಕೂಡ ನಮ್ಮದೇ ಆದಂಥ ಬೇರೆ ಬೇರೆ ಉದ್ಯೋಗದಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು. 2 ವರ್ಷಕ್ಕೊಮ್ಮೆಯೋ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡವರು. ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಕೂಡ ಗೊತ್ತಿರಬಹುದು, ನೀವೊಬ್ಬರು ಮಾಧ್ಯಮದವರು, ಏನಾದರೂ ಈಗ ಒಂದು ಆಗ್ತಾನೆ ಹೇಳಿದೆ, ಸೆಲೆಬ್ರಿಟಿಯನ್ನು ಕರ್ಕೊಂಡು ಬಂದು ದೊಡ್ಡ ಒಂದು ನೀವು ಕಾರ್ಯಕ್ರಮವನ್ನು ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ಅಥವಾ ಕಮರ್ಷಿಯಲ್ ಆಗಿ ಆಲೋಚನೆ ಮಾಡುವಂಥವರು ತುಂಬ ಜನ ಇರ್ಬೋದು. ಈಗ ಒಂದು ವೇಳೆ ನಾವು ಈಗ ನಮಗೆ ಬೇಕಾದಂಥ ಸ್ಪಾನ್ಸರ್ನ ಹತ್ರ ಹೋದಾಗ ಒಂದು ವೇಳೆ ಅವರು ನಮ್ಮ ಹತ್ರ ನನಗೆ ಇದರಿಂದ ಏನು ಲಾಭ ಅಂತ ಕೇಳಿದರೆ ನಮ್ಮಲ್ಲಿ ಏನು ಉತ್ತರ ಇರಲಿಕ್ಕಿಲ್ಲ ಅಂತ ನಮಗೆ ಅನಿಸುತ್ತೆ. ಸೊ ನಮ್ಮ ರೀತಿಯ ಅಂದರೆ ಲೈಕ್ ಮೈಂಡೆಡ್, ನಮ್ಮ ಈ ಮನಸ್ಥಿತಿಗೆ ಒಗ್ಗುವಂಥವ್ರ ಹತ್ರ ಮಾತ್ರ ನಾವು ಹೋಗಿದ್ದೇವೆ, ಅವರ ಸಹಾಯವನ್ನು ಮಾತ್ರ ಕೇಳಿದ್ದೇವೆ. ಅವರೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಯಾವುದೇ ನನಗೇನು ಲಾಭ ಅನ್ನುವಂಥ ಪ್ರಶ್ನೆಯನ್ನು ಕೇಳದೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಮಾಡಿ, ನಾವಿದ್ದೇವೆ ಅನ್ನುವಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಅವರಿಂದಾಗಿ ಈ ಕಾರ್ಯಕ್ರಮ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವುದೇ ಕಮರ್ಷಿಯಲ್ ಆಲೋಚನೆಗಳನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳದೆ, ನಮ್ಮದು LED ಎಷ್ಟು ಸಲ ಬರ್ತದೆ, TV ಚಾನಲಲ್ಲಿ ಎಲ್ಲಿ ಹೆಸರು ಓಡ್ತದೆ ಅಂತ ಯಾರೂ ಇಲ್ಲ ನಮ್ಮ ಇದ್ದವರು. ಸೊ ಅಂಥವರಿಗೆ ನಮ್ಮಲ್ಲಿ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇದೆಯಾ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಮ್ಮ ಮನಸ್ಥಿತಿಯ ಒಂದಿಷ್ಟು 2016ರಿಂದ ಕಾರ್ಯಕ್ರಮವನ್ನು ಮಾಡ್ತಾ ಬಂದ ನಂತರ ಒಂದಿಷ್ಟು ಸ್ನೇಹಿತ ವರ್ಗ, ಒಂದಿಷ್ಟು ಸಹಾಯ ಮಾಡುವಂಥ ವರ್ಗ ಬೆಳ್ಕೊಂಡಿದೆ. ಅದಕ್ಕೆ ಒಂದಿಷ್ಟು ಸೇರ್ಪಡೆ ಈ ವರ್ಷ ಹೊಸತಾಗಿದೆ, ಅದು ಮುಂದುವರೆದಿದೆ. ಆ ಸಂಬಂಧವನ್ನು ಹಾಗೆ ಇಟ್ಟುಕೊಂಡಿದ್ದೇವೆ, ಉಳಿಸಿದ್ದೇವೆ, ಅದು ಮುಂದುವರಿಬಹುದು ಅನ್ನುವಂಥ ನಿರೀಕ್ಷೆ. ಬ್ಯೂಟಿಫುಲ್. ಯಾಕಂದ್ರೆ ಪ್ರಾಯೋಜಕರು ಕೂಡ ಈ ಕಾರ್ಯಕ್ರಮಕ್ಕೆ ಯಾರು ಪ್ರಾಯೋಜಕತ್ವವನ್ನ ನೀಡಿದ್ದೀರಾ, ಒಳ್ಳೆಯ ಮನಸ್ಸಿನವರು, ಅವರಿಗೂ ಕೂಡ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಸಮಾಜ ಕಟ್ಟುವಂತ ಕೆಲಸಗಳಲ್ಲಿ ಯುವಕರು ಹೋಗ್ತಾ ಇದ್ದಾರೆ ಅಂತ ಬಂದಾಗ ತಾವುಗಳು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯ
ಪ್ರತಿಫಲ ಅಪೇಕ್ಷೆಯನ್ನ ಬಯಸದೆ, ಅದು ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ನಾಳೆ ಟೌನ್ ಹಾಲ್ ನಲ್ಲಿ ಸಂಜೆ 5 ಗಂಟೆಗೆ ನಡೆಯಲಿರುವಂತಹ ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಆಗ್ಲಿಕ್ಕಿದೆ. ಜೊತೆಗೆ ಕಾರ್ತಿಕ್ ಶೆಟ್ರು, ಕೊನೆಯದಾಗಿ ಈ ಸಂದರ್ಭ ಎಲ್ಲರಿಗೆ ತಮ್ಮ ಒಂದು ಇನ್ವಿಟೇಷನ್, ತಾವು ಏನ್ ಹೇಳ್ತೀರಾ ಬರ್ಬೇಕು ಅಂತ ಬಂದಾಗ? ನಾವೆಲ್ಲೋ ಒಂದು ಕಡೆ ನಮ್ಮ ಲೈಫ್ ಸ್ಟೈಲಲ್ಲಿ, ನಮ್ಮ ಬಿಸ್ನೆಸ್ ಆಗಿರ್ಬೋದು, ನಮ್ಮ ಕೆಲಸದಲ್ಲಿ ಆಗಿರ್ಬೋದು, ನಾವು ಬ್ಯುಸಿ ಆಗಿರ್ತೇವೆ. ಸೊ ಒಂದಿಷ್ಟು ಸಮಯ ಅಂತ ಹೇಳಿ ನಾವೊಂದು ಇಂಥ ಒಂದು ವ್ಯಕ್ತಿಗಳಿಗೆ, ಇಂಥ ಒಂದು ವೃತ್ತಿಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಸಮಯ ಅಂತ ಹೇಳಿ ಕೊಡೋದು, ಅವರಿಗೆ ಒಂದು ಗೌರವಿಸುವಂಥದ್ದು ನಾವು ಮಾಡೋಣ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ಇದು ಕಾರ್ತಿಕ್ ಶೆಟ್ರು, ಟೀಮ್ ಬ್ಲಾಕ್ ಅಂಡ್ ವೈಟ್ ನ ಸದಸ್ಯರು. ಅದೇ ರೀತಿ ಪ್ರೀತಮ್ ಕುಂದರ್ ಅವರು, ಸರ್ ನಾಳಿನ ದಿನ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಬೇಕು ಅಥವಾ ಎಲ್ಲರನ್ನು ಕೂಡ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ಬಂದಾಗ ಏನು? ಅದೇ, ನೀವು ಬರುವ ಜೊತೆಗೆ ನಿಮ್ಮ ಜೊತೆಗಿರುವವರನ್ನು ಕೂಡ ಕರ್ಕೊಂಡು ಬನ್ನಿ. ಹಾಗೆ ಈ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ನಾವು ಅಷ್ಟು ಅದಕ್ಕೆ ಪ್ಲಾನ್ಗಳನ್ನು ಆಲ್ರೆಡಿ ಮಾಡಿದ್ದೇವೆ. ಸೊ ಹಾಗೆ ನಿಮ್ಮ ಪ್ರೋತ್ಸಾಹ ಕೂಡ ಹಾಗೆ ನಮಗೆ ವೈಯಕ್ತಿಕವಾಗಿ ಬಂದರೆ ನಮಗೆ ಕೂಡ ಖುಷಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಅಭಿಷೇಕ್ ಶೆಟ್ಟಿ ಅವರು ಕೊನೆ. ಶ್ರಮ ಏವ ಜಯತೆ ಕಾರ್ಯಕ್ರಮ ಇದೇ ಬರುವ ಜನವರಿ 29 ಆದಿತ್ಯವಾರ, ನಾಳೆ ಸಂಜೆ 5 ಗಂಟೆಗೆ ಆರಂಭ ಆಗುತ್ತೆ. ಗೌಜಿ ಗದ್ದಲಗಳು ಕಾರ್ಯಕ್ರಮದಲ್ಲಿ ಇಲ್ಲದೇ ಇರ್ಬೋದು, ಆದರೆ ನಿಮಗೊಂದು ಭಾವನಾತ್ಮಕವಾದಂಥ ಅನುಭವವನ್ನು ಈ ಕಾರ್ಯಕ್ರಮ ಖಂಡಿತವಾಗಿಯೂ ಕೊಡುತ್ತೆ ಅಂತ ನಾನಂತ ಅಂದ್ಕೊಂಡಿದ್ದೇನೆ. ಎಲ್ಲವೂ ಇದೆ ನಿಮಗೆ. ಕೇವಲ ಸನ್ಮಾನವ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಕೇವಲ ಸನ್ಮಾನ ಅಲ್ಲ, ಜೊತೆಗೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅದರ ಜೊತೆಗೆ ಇದೆ. ಎಲ್ಲದರ ಜೊತೆಗೆ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬನ್ನಿ. ನೀವು ಬರುವಂಥದ್ದೇ ನೀವು ಶ್ರಮಿಕರಿಗೆ ಕೊಡುವಂಥ ಗೌರವ, ಅಭಿನಂದನೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪರವಾಗಿ ನಿಮ್ಮೆಲ್ಲರನ್ನ, ನಮ್ಮ ಮಂಗಳೂರಿನ ಜನತೆಯನ್ನು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡ್ತಿದ್ದೇವೆ. ನೀವೆಲ್ಲರೂ ಕೂಡ ಜನವರಿ 5ರಂದು, ಜನವರಿ 29ರಂದು ಸಂಜೆ 5 ಗಂಟೆಗೆ ನಮ್ಮ ಮಂಗಳೂರು ಪುರಭವನಕ್ಕೆ ಬರ್ತೀರಿ ಅನ್ನುವಂಥ ನಿರೀಕ್ಷೆ ನಮ್ಮದು. ಧನ್ಯವಾದಗಳು ಎಲ್ಲರಿಗೂ. ಓಕೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರಿ, ಅಂದ್ರೆ ಅವರೇ ಮಾಡ್ತಾರಾ, ಶ್ರಮಿಕ ವರ್ಗದವರೇ ಮಾಡ್ತಾರೆ? ಹೌದು, 1-2 ಕ್ಯಾಟಗರಿ ಅವರೇ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ನಮ್ಮ ಮಂಗಳೂರಿನ ಖ್ಯಾತ ಗಾಯಕರು ಒಂದಿಷ್ಟು ಹಾಡುಗಳನ್ನು, ಅಂದರೆ ಆ ಥೀಮಿಗೆ ರಿಲೇಟೆಡ್ ಆಗುವಂಥ ಏನು ಹಾಡುಗಳನ್ನು ಹಾಡ್ತಾರೆ. ಅದ್ರ ಜೊತೆಗೆ ಅಂದರೆ ನಮ್ಮ ಈ ಪೂರ್ತಿ ಏನಿದೆ ಈ ಕಾರ್ಯಕ್ರಮದಲ್ಲಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಯಾವುದು ಕೂಡ ಔಟ್ ಆಫ್ ಬಾಕ್ಸ್ ಅಲ್ಲ. ಅಂದರೆ ಇದರ ಜೊತೆಗೇನೆ ಪೋಣಿಸಿರುವಂಥದ್ದು, ಇದ್ರ ಜೊತೆಗೇನೆ ಸಂಬಂಧ ಇರುವಂಥದ್ದು. ಈಗ ಒಂದು ಶ್ರಮಿಕರ ಕಾರ್ಯಕ್ರಮ ಅಂತಂದು ಯಾವುದಾದ್ರೂ ಫಿಲ್ಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿ ಹೇಳಿದರೆ ಅದು ಅರ್ಥ ಇರೋದಿಲ್ಲ. ಸೊ ಇದಕ್ಕೆ ಏನು ಸಂಬಂಧಗಳನ್ನು ಕಲ್ಪಿಸಿ ಕಾರ್ಯಕ್ರಮವನ್ನು ಮಾಡ್ಬೋದು, ಅದೇ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಹೋಗಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮದ ಇನ್ ಬಿಟ್ವೀನ್. ಸೊ ಒಟ್ಟಿನಲ್ಲಿ ಜನರಿಗೆ ಇದು ಏನು ಒಂದಿಷ್ಟು ಮನರಂಜನೆಯನ್ನು ಕೂಡ ಕೊಡ್ಬೋದು ಅನ್ನುವಂಥ ಆಲೋಚನೆ. ಇದು ಶ್ರಮ ಏವ ಜಯತೆ, ಹೇಗೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗ್ಲಿ ಅನ್ನುವಂತಹ ಮಾತುಗಳನ್ನು ಘೋಷವಾಕ್ಯವನ್ನು ನಾವು ಹೇಳ್ತಾ ಇರ್ತೀವಿ. ಅದೇ ರೀತಿ ಶ್ರಮ ಏವ ಜಯತೆ ಅಂತ ಬಂದಾಗ ಶ್ರಮಕ್ಕೆ ಜಯವಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಪೋಸ್ಟ್ ಮ್ಯಾನ್ಗಳು, ಲೈನ್ ಮ್ಯಾನ್ಗಳು, ಸ್ವಚ್ಛಕರ್ಮಿಗಳು, ಜೊತೆಗೆ ಸಂಚಾರಿ ಪೊಲೀಸರು, ಕಂಡಕ್ಟರ್ಗಳು, ಸ್ಮಶಾನದಲ್ಲಿ ಕೆಲಸ ಮಾಡುವವರು, ಇವರೆಲ್ಲರೂ ಕೂಡ ನಾಳಿನ ದಿನ ಟೌನ್ ಹಾಲ್ ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಸಂಜೆ 5 ಗಂಟೆಗೆ ಶ್ರಮ ಏವ ಜಯತೆ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಈ ಹಿಂದೆ ನಾನು ಆಗ್ಲೇ ಹೇಳಿದಾಗೆ ಅಮರ್ ಜವಾನ್ ಅನ್ನುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ ನಮ್ಮ ಮಂಗಳೂರಿನಲ್ಲಿ ಆಯೋಜನೆ ಮಾಡಿತ್ತು ಇದೇ ತಂಡ, ಟೀಮ್ ಬ್ಲಾಕ್ ಅಂಡ್ ವೈಟ್ ಅನ್ನುವಂಥ ತಂಡ. ಈಗ ಅದೇ ತಂಡ ಮುಂದೆ ಬಂದು ಒಂದು ಅರ್ಥಪೂರ್ಣವಾಗಿರುವಂತಹ ಮತ್ತೊಂದು ಕಾರ್ಯಕ್ರಮ ಶ್ರಮ ಏವ ಜಯತೆ ಅನ್ನುವಂಥದ್ದು. ವೈ ದೇರ್ ಡಿಫರೆನ್ಸ್ ಫ್ರಮ್ ಅದರ್ಸ್ ಅನ್ನುವಂಥದ್ದು ಬಂದಾಗ ಯಾರು ಮಾಡದಂತಹ, ಜೊತೆಗೆ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮನ ಪ್ರತಿ ಬಾರಿ ಮಾಡ್ತಾರೆ. ಜೊತೆಗೆ ಅವರು ಯಾವ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದೇ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಪ್ರಾಯೋಜಕರು ಕೂಡ ಇದ್ದಾರೆ ಅನ್ನುವಂಥದ್ದು ಖುಷಿಯ ವಿಚಾರ. ಇವೆಲ್ಲದರ ಜೊತೆಗೆ ನಾಳೆ ನಡೆಯುವಂತಹ ಕಾರ್ಯಕ್ರಮ ಟೌನ್ ಹಾಲ್ ನಲ್ಲಿ 5 ಗಂಟೆಗೆ ನಡೀಲಿಕ್ಕಿದೆ. ಸೊ ಹಾಗಾಗಿ ಒಳ್ಳೆಯ ಮನಸ್ಸಿರುವವರು, ಸಮಾಜ ಕಟ್ಟುವಂತಹ ಉದ್ದೇಶ ಇರುವವರು, ಇವೆಲ್ಲದರ ಜೊತೆಗೆ ಈ ನಮ್ಮ ಸಮಾಜದಲ್ಲಿ ನರನಾಡಿ ಅಂತ ಕೆಲಸ ಮಾಡುವಂತಹ ಶ್ರಮಿಕ ವರ್ಗದವರಿಗೆ ಅಭಿನಂದನೆಯನ್ನ, ಗೌರವವನ್ನ ಸೂಚಿಸುವಂತಹ ಸಲುವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಗೊಳಿಸಬೇಕು ಅನ್ನುವಂಥದ್ದು ಈ ತಂಡದ ಒಂದು ಸಂಘಟಕರ ಮಾತುಗಳು. ಜೊತೆಗೆ ನನ್ನ ಮಾತುಗಳು ಕೂಡ ಅದೇ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅವರುಗಳು ಹೇಳಿದಾಗೆ ಒಂದು ದಿನ ಈ ಶ್ರಮಿಕ ವರ್ಗದವರು ಒಂದು ಕೆಲಸವನ್ನ ಮಾಡಿಲ್ಲ ಅಂತ ಬಂದಾಗ ನಾವು ಈಗಾಗಲೇ ಈ ಹಿಂದೆಯೂ ಕೂಡ ಚರ್ಚೆಯನ್ನ ಮಾಡಿದ್ವಿ, ಡಿಬೇಟ್ ಅನ್ನ ಮಾಡಿದ್ವಿ. ಯಾವ ರೀತಿ ಇತ್ತು, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಸಿಟಿ ಲಿಮಿಟ್ಸ್ ಅಲ್ಲಿ ತ್ಯಾಜ್ಯವನ್ನ ಸಂಗ್ರಹ ಮಾಡದೇ ಇದ್ದಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಗಬ್ಬೆದ್ದು ಹೋಗಿತ್ತು ನಮ್ಮ ಮಂಗಳೂರು ಅನ್ನುವಂಥದ್ದು. ಅಂತಹ ಕೆಲಸಗಳು ಪ್ರತಿ ಬಾರಿಯೂ ಕೂಡ ಶ್ರಮಿಕ ವರ್ಗದವರು ಸ್ಟ್ರೈಕ್ ಗಳನ್ನ ಮಾಡಿಕೊಂಡಿರ್ತಾ ಇದ್ರೆ, ಅವರ ಕೆಲಸಗಳನ್ನ ಅವರು ಮಾಡದೇ ಇರ್ತಾ ಇದ್ರೆ ಸಿಗುವಂತಹ ಅಲ್ಪ ಸ್ವಲ್ಪ ಹಣಕ್ಕೂ ಕೂಡ ಅವರು ಪ್ರಾಮಾಣಿಕರವಾಗಿ ದುಡಿತಾ ಇದ್ದಾರೆ. ಅದನ್ನ ಗುರುತಿಸುವಂತಹ ಕೆಲಸ
ಜೊತೆಗೆ ಅವರ ಕಷ್ಟಗಳನ್ನ, ಅವರ ಸುಖಗಳನ್ನ, ಅವರ ಕುಟುಂಬದ ಮಾತುಗಳನ್ನ ಕೇಳುವಂತಹ ಒಂದು ಒಳ್ಳೆಯ ದಿನ ನಾಳಿನ ದಿನ ಟೌನ್ ಹಾಲ್ ನಲ್ಲಿ. ಅಂಡ್ ಧನ್ಯವಾದಗಳು, ಖುಷಿ ಆಯ್ತು ಈ ಒಂದು ಯುವಕರ ತಂಡದ ಜೊತೆ ಮಾತಾಡಿ. ಪ್ರೀತಮ್ ಕುಂದರ್ ಅವರು ಸರ್ ಥ್ಯಾಂಕ್ ಯು, ಅದೇ ರೀತಿ ಅಭಿಷೇಕ್ ಶೆಟ್ಟಿ ಅವರು ಸರ್ ಥ್ಯಾಂಕ್ ಯು, ಅದೇ ರೀತಿ ಕಾರ್ತಿಕ್ ಶೆಟ್ಟಿ ಅವರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 3 ಯುವಕರ ತಂಡ ಜೊತೆಗೆ ಮತ್ತೊಬ್ಬರು ಯುವಕರು ಕೂಡ ಇದ್ದಾರೆ, ಅವರು ಕೂಡ ಬರಲಿಲ್ಲ. ಜೊತೆಗೆ 3-4 ಯುವಕರು ಸೇರಿಕೊಂಡು ಮಾಡಿರುವಂತಹ ತಂಡ ಇದೀಗ ನೂರಾರು ಯುವಕರು ಇವರ ಜೊತೆ ಸೇರಿದ್ದಾರೆ. ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಒಳ್ಳೆಯ ಕೆಲಸಗಳು ಈ ತಂಡದಿಂದ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಜೊತೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.